ನಾಟಕ ಕಲಾವಿದರ ಒಕ್ಕೂಟದ ನಿರೆಲ್ಡು ಕರಾವಳಿ ಜಿಲ್ಲೆದ ಜಿಲ್ಲಾ ರಂಗ ಸಮ್ಮೇಳನ ವೇದಿಕೆ ಕೋಸ್ಟಲ್ವುಡ್ ಕಲಾವಿದರಿನ ಬೊಕ್ಕ ತಂತ್ರಜ್ಞಾನ ಸಹಕಾರಿ ಒಕ್ಕೂಟ ಕರಾವಳಿ ಚಲನಚಿತ್ರ ಬೊಕ್ಕ ಯಕ್ಷಗಾನ ಕಲಾವಿದರಿನ ನೇತೃತ್ವಡು ಕುಡ್ಲಾ ಡಾನ್ ಬೊಸ್ಕೋ ಸಭಾಂಗಣಡು ಒಟ್ಟು ಸೇರ್ನ 500 ಹೆಚ್ಚು ಕಲಾವಿದರು ಸೋಮವಾರ ಸಭೆ ನಡೆಪಾಯರು. ಅವೇದು ಬೊಕ್ಕ ಜಿಲ್ಲಾಧಿಕಾರಿಗೆ ಮನವಿ ಒಪ್ಪ್ಯಾಯರು. ಕರಾವಳಿಡು ಯಕ್ಷಗಾನ ನಾಟಕ ಸಿನಿಮಾ ತಂಡಲು ದೈವ ದೇವರನ್ನು ಬೊಕ್ಕ ಆರಾಧನಾ ಕ್ರಮಕ್ಲೇನು ಹಿಯಾಲಿಸಂದೆ ಅವೆತ ಮಹತ್ವವನ್ನು ತೆರಿಪಾವುನ ಅಪರೂಪದ ಕಥೆಕ್ಲೇನು ಪ್ರದರ್ಶನಡು ಕೊರೊಂದುಂಡು. ಆರಾಧನದ ಪಾವಿತ್ಯಗೆ ಭಂಗ ಕನಪುನ ಒವ್ವೇ ದೃಶ್ಯ ಸಂಭಾಷಣೆನು ನಾಟಕ ತಂಡಲು ಮಲ್ತೊಂದಿಚ್ಚ ಅಂಡ ಇಂಚಿಪ್ಪಗೆ ಕೆಲವೆರು ನಾಟಕನು ತೂವಂದೆ ಖಾಲಿ ನಾಟಕದ ಪುದರ್ನು ತೂದು ನಾಟಕ ಕಲಾವಿದರನ ಬಗೆಟ್ ಅಪಪ್ರಚಾರ ಮಂತೊಂದುಲ್ಲೇರು. ಕೆಲವೆರ್ನ ಕುಮ್ಮಕ್ಕದ್ದು ಕೆಲವು ಸಂಘಟನೆಗಳು ಕಲಾ ತಂಡಲೆದ ಮಿತ್ತು ಸವಾರಿ ಮಲ್ಪುನ ಬೊಕ್ಕ ಅನಾವಶ್ಯಕ ತೊಂದರೆ ಕೊರ್ಪುನ ಘಟನೆ ನಡೆತೊಂದುಂಡು ಪಂಡದು ಪ್ರಮುಖ ಕಲಾವಿದರು ತಂಗ್ಲೆನ ಅಭಿಪ್ರಾಯನ ವ್ಯಕ್ತಪಡಿಸಾಯರು. ಕರಾವಳಿಡು 1700 ಜಾಸ್ತಿ ಕಲಾವಿದರು 40 ಜಾಸ್ತಿ ತಂಡಲು ಇದ್ದದು ಅವೇತೋ ಕುಟುಂಬಲು ಇಂದೆತ ಆದಾಯದ ಮೂಲನೆ ನಂಬುದೇರು ಪಂಡದು ಮನವಿಡು ತೆರಿಪಾದೇರು. ಈ ಬಗೆಟ್ ಪಾತಿರ್ನ ತುಳು ನಾಟಕ ಕಲಾವಿದರ ಒಕ್ಕೂಟದ ಅಧ್ಯಕ್ಷರು ಕಿಶೋರ್ ಡಿ ಶೆಟ್ಟಿ ತುಳು ಭಾಷೆ ಒರಿದಿನಿ ಯಕ್ಷಗಾನ ನಾಟಕರ್ದು ಪಂಡದು ಮಾತೆರೆಗ್ಲ ಗೊತ್ತುಂಡು. ನಮ್ಮ ಉಳ್ಳೈಡೆ ಒಂತೆ ಭೇದ ಉಪ್ಪು ಅಂಡ ನಮಕ್ ತೊಂದರೆ ಬನ್ನಗ ನಮ್ಮ ಒಂಜಿ ಆಪನೆ ನಮ್ಮ ಕಲಾವಿದರು ಎಂಚಿನ ತೊಂದರೆ ಅಂಡಲ ಒಂಜಾದ ಎದುರಿಸುವ ಏರೆಗ್ಲ ಪೋಡಿಯುಡು ಪಂದಿಜ್ಜಿ ಪಂಡದು ತೆರಿಪಾಯರು. ಭಾಷೆ ಒರಿದಿನಿ ನಾಟಕ ಯಕ್ಷಗಾನ ನಾಟಕ ನಮ್ಮ ತುಳು ಭಾಷೆ ಒರಿದಿನಿ ಮಾಧ್ಯಮ ಒತ್ತೊಂದಿನ ಅಂದಾಗ ನಮ್ಮಲ್ಲಿ ಅಂತ ಭೇದಕ್ಕೂ ನಮಗೆ ಇದು ಬಂದಾಗ ನಮ್ಮ ಖಂಡಿತ ಬರುವ ಒಂದು ಆಪನ ಏರು ಇಂಜಿನ ಮಂಡಲ ನಮ್ಮ ಕೇಂದ್ರ ನಮಗೆ ನಮ್ಮ ಕಲಾವಿದರಿಗೆ ಓದ ಇಂಜಿನ ತೊಂದರೆ ಅಂಡು ಐಕೆ ಇಂದು ಸುರುಟಿಲ್ಲ ಇದು ನಾಳೆ ಏರ ಪೋಡಿಯೋಡಿಚ್ಚಿ ಖಂಡಿತವಾಗಲ್ಲ ಆಡ ಒಂಜಿ ಮಾತ್ರ ನಮ್ಮ ಈ ಕಟ್ಟುನ ಕೂಡ ಬಂದೆ ಅಕಡೆಗೆ ನಮ್ಮ ದಾದಾಣದ ನಮ್ಮ ಲೂಸ್ ಟಾಕ್ ಪಾತ್ರೆಗಳಿಂದ ಮಾರಿದ್ದೇವೆ ದಯಮರ್ತದೆ ಏರ್ಲ ಅಕಡೆಗೆ ಏಕವಚನ ನೋಡೋರು ಅಕಲ್ನ ಜಾತಿನಿಂದಲೇ ಮಲ್ತಾರೆ ಬಂದಾಗ ಅವೇನೇ ಪತ್ತದ ನಮ್ಮ ನಗಲು ಆಡೋನ ಚಾನ್ಸ್ ಉಂಟು ಅಂತ ಓಲ್ಲ ವಾರ ನೆಟ್ಟು ನಮಗೆ ಕೋಪ ಬಂದಾಗ ಅಕಡೆಗೆ ನಮ್ಮ ದಾಳ ಅಕಡೆಗೆ ಬಿಡ ನೆರ ಬಂದು ನೆಗೆಯರು ಬಂದಾಗ ಖಂಡಿತವಾದ ಏನು ನೆಗೆಯರು ಹಾಕಲು ಖಂಡಿತವಾಗಲು ಅನುಭವಿಸೋದು ನಮಗೆ ದಾನ ಮಲ್ಕೊಳ್ಳೋದು ಆ ಏನು ಗಿಂಚ ಬಂಡೆ ಎಂಕಡೆಗೆ ಏಕವಚನ ಏನು ಜಾತಿನಿಂದ ಮಧ್ಯೆ ಬಂದಾಗ ಕೇಸು ಮಾಡಿ ಅಂತ ಬಂದಾಗ ಮಸ್ತ್ ತೊಂದರೆ ಮಧ್ಯದ ಬಂದಾಗ ದಯಮತ್ತು ಐಕೊಂಜಿ ಕೈ ಮಾಡೋದೇ ನಮ್ಮ ಸೀದಾವಾದ ನಮ್ಮ ಅಕಡೆ ಏಪ ಇಂಥ ನಮ್ಮ ದಿಸಿರ್ಬೋದು ನಮ್ಮ ಪ್ರಾಬ್ಲಮ್ ನಮ್ಮಿಂದ ಬಂದ ಖಂಡಿತವಾಗ್ಲೂ ನಮ್ಗೆ ಅದು ಸ್ಪಂದನೆ ಗೊತ್ತಿದೆ ನಮ್ಮ ಮಾತ್ರ ನಮ್ಮ ವೈಟ್ಲ ಕಮ್ಮಿ ಇದ್ದ ವೈಟ್ ಕಮ್ಮಿ ಇಲ್ಲ ನಮ್ಮ ವೈಟ್ಲ ನಮ್ಮ ಕಮ್ಮಿ ಇದ್ದ ಅಂಚದ ಬಂದ ಮಾತ್ರ ನಮ್ಮ ಒಂಜಾಗ ಖಂಡಿತವಾದ ನಮ್ಮ ಈ ಒಂದು ಇದಕ್ಕೆ ಖಂಡಿತ ಯಶಸ್ವಿ ದಿಕ್ಕನ್ನು ಮಾಡಿದ್ದಕ್ಕೆ ನನಗೆ ಮನೊಂದು. ವಿಜಯ್ ಕುಮಾರ್ ಕೊಡಿಯಲ್ಬೈಲ್, ದೇವದಾಸ್ ಕಾಪಿಕಾಡ್, ಕೆಟಿ ಗಟ್ಟಿ, ಕೃಷ್ಣಾಜಿ ಮಂಜೇಶ್ವರ, ಮಧು ಬಂಗೇರ ಕಲ್ಲಡ್ಕ, ಸಂದೇಶ್ ಕಲಾ, ಯಕ್ಷಗಾನ ಕಲಾವಿದರು ಅಶೋಕ್ ಶೆಟ್ಟಿ, ತಮ್ಮ ಲಕ್ಷ್ಮಣ, ಚೇತನ್ ರೈ ಮಾಣಿ, ಪ್ರಕಾಶ್ ಶೆಟ್ಟಿ ಧರ್ಮನಗರ, ಜಗನ್ ಪಾವರ್, ಉಡುಪಿ ಪೆರ್ಡೂರ್ದ ಪೆರ್ಡೂರ್ ಕುರ್ದಿ ಕಲಾವಿದರ್ದ ಪ್ರಭಾಕರ್ ಕಲ್ಯಾಣಿ ಇಂಚಿತ್ತು ಪ್ರಮುಖರು ಈ ಪೊರ್ತುಡು ಒಟ್ಟಿಗೆ ಎತ್ತಿರು. ನಾವೆಲ್ಲರೂ ಜೊತೆಯಾಗಿದ್ದೀವಿ ಅಂತ ಹೇಳೋದು ದೊಡ್ಡ ವಿಷಯ. ಸಂಖ್ಯೆಯಲ್ಲಿ ಹೆಚ್ಚು ನಾವು ನಿರೀಕ್ಷೆ ಮಾಡ್ಕೋಬಾರ್ದು. ಸಂಖ್ಯೆ ಇರೋದು ಇಷ್ಟೇ ಅಂತ ತಿಳ್ಕೊಂಡು ಕೂಡ ಹೋಗಬಾರ್ದು. ಭಾಳಷ್ಟು ಸಂಖ್ಯೆ ಇದೆ ಕಲಾವಿದರು, ಹಾಗೆ ಭಾಳಷ್ಟು ಸಂಖ್ಯೆಯಲ್ಲಿ ಇರ್ತಾರೆ. ಆದರೆ ನಾವು ಏನು ಕೇಳಬೇಕು ಅದನ್ನು ಕೇಳುವಾಗ ಬಹುಸಂಖ್ಯೆಯಲ್ಲಿ ಹೋಗೋದಕ್ಕೆ ಆಗಲ್ಲ. ಇವತ್ತು ಆ ರೀತಿಯ ಪ್ರಣಾಳಿಕೆಯಲ್ಲಿ ಚುನಾವಣಾ ಸಂಹಿತೆಯಲ್ಲಿ ನಾವು ಅದನ್ನು ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಆ ನಿಟ್ಟಿನಲ್ಲಿ ಇದನ್ನು ಬಹಳ ಸರಳವಾಗಿ ಕಡಿಮೆ ಸಂಖ್ಯೆಯಾದ ಪರವಾಗಿಲ್ಲ ಒಂದು ಮನವಿಯನ್ನು ಕೊಡುವಂಥ ಕೆಲಸ ಆಗ್ತಿದೆ. ಇದರ ಹಿಂದೆ ಆಗಲೇ ಹೇಳಿದಾಗೆ ಕಲಾವಿದರು ಒಗ್ಗಟ್ಟಾಗಬೇಕು. ಇದರಲ್ಲಿ ಜಾತಿ ಮತ ಪಕ್ಷ ಭೇದ ಇಲ್ಲದೆ ಇರಬೇಕಾಗುತ್ತೆ. ಮತ್ತೊಂದು ಸಾಕಷ್ಟು ನಮ್ಮ ಸಾಮಾಜಿಕ ಜಾಲತಾಣಗಳಲ್ಲಿ ನಾವು ಏನು ಮಾಡ್ಕೊಂಡಿದ್ದೀವಿ ಅಂತ ಹೇಳಿದ್ರೆ ಗ್ರೂಪ್ಗಳನ್ನು ಮಾಡ್ಕೊಂಡಿದ್ದೀವಿ. ಆ ಗ್ರೂಪ್ಗಳಲ್ಲಿ ನಾವು ಕಾಣ್ತಾ ಇದ್ದೀವಿ ಬೇಕಾದಷ್ಟು ಅನಗತ್ಯ ವಿಷಯಗಳೇ ಸೇರ್ತಾ ಇದೆ ಅಂಥದ್ದು ಕೂಡ ಎಲ್ರಿಗೂ ಭಾವನೆಯಲ್ಲಿ ಇದೆ. ಆಗ ಒಂದು ಗ್ರೂಪ್ ಇದಕ್ಕೆ ಸೀಮಿತ ಅಂತ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಒಂದೊಂದು ಗ್ರೂಪ್ಗಳು ಇಲ್ದಿದ್ರೆ ಕೆಲವೊಮ್ಮೆ ಈ ಗ್ರೂಪಲ್ಲಿ ನೀವು ಇದು ಹಾಕಬಾರ್ದು ಮಾಡಬಾರ್ದು ಅಂತ ಆ ನಿಟ್ಟಿನಲ್ಲಿ ಎಚ್ಚರಿಕೆ ಕೊಡುವಂಥ ಕೆಲಸ ಆಗಬೇಕು. ಮತ್ತು ವಿಶೇಷ ಅಂತ ಹೇಳಿದ್ರೆ ಹೇಗೆ ನಾವು ನಮ್ಮ ಒಟ್ಟು ವ್ಯವಸ್ಥೆಯಲ್ಲಿ 4ನೇ ಅಂಗವಾಗಿ ಪತ್ರಿಕಾ ರಂಗ ಆಡ್ತಿದ್ದೀವಿ ಅಥವಾ ಪತ್ರಿಕಾ ರಂಗ ಇದೆಯೋ ಆ ಪತ್ರಿಕೆಗೆ ಪೂರಕವಾಗಿರುವಂಥ ಮಾಹಿತಿಗಳು, ಸುದ್ದಿಗಳು ಮತ್ತು ಪ್ರಚಾರದ ಕೆಲಸ ಮಾಡ್ತಾ ಇರೋದು
ನಾವೇ ಸಾಂಸ್ಕೃತಿಕ ಕ್ಷೇತ್ರದ ಬಹುಪಾಲು ಅಂಶ ಅಲ್ಲಿ ಬಿಂಬಿಸಿರೋದ್ರಿಂದ ಮತ್ತು ಗಟ್ಟಿತನವನ್ನು ಹೇಳೋದ್ರಿಂದ ಜನರಿಗೆ ತಲುಪೋದ್ರಿಂದ ಅದು ಸಾಮಾಜಿಕ ಜಾಲತಾಣದಿಂದ ಮತ್ತು ಇತರ ಎಲ್ಲ ಮಾಧ್ಯಮ ರೂಪದಲ್ಲಿ ಹೊರಬರ್ತಿದೆ, ಪತ್ರಿಕಾ ಮಾಧ್ಯಮದಲ್ಲೂ ಬರ್ತಾ ಇದೆ. ಹಾಗೆ ಅಷ್ಟೇ ಜವಾಬ್ದಾರಿ ಮತ್ತು ಜಾಗ್ರತೆಯಿಂದ ವರ್ತಿಸಬೇಕಾದ ನಮ್ಮೆಲ್ಲ ಕರ್ತವ್ಯ. ಹಾಗೇನೆ ಒಂದು ವಿಷಯ ಅಂದರೆ, ಇವತ್ತು ನ್ಯಾಯ ಕೇಳುವಂಥ ಸಮಯದಲ್ಲಿ ನಾವು ಇನ್ನು ಮುಂದೆ ಆದರೂ ಇಂಥವ್ರು ಬರಲಿಲ್ಲ, ಇಂಥವ್ರು ಬರಬೇಕಾಗಿತ್ತು, ಅವ್ರು ನಮ್ಮ ಜೊತೆ ಕೈ ಸೇರಿಸಿಲ್ಲ ಅಂತ ಯಾವುದು ಮಾತು ಬೇಡ. ಎಲ್ಲರೂ ಇರ್ತಾರೆ, ಪ್ರತಿಯೊಬ್ಬರಿಗೆ ಅವ್ರದ್ದೇ ಆದ ಒಂದು ಸಮಸ್ಯೆಗಳಿರ್ತದೆ, ಅವ್ರದ್ದೇ ಆದ ಒಂದು ಕಾಲಮಿತಿ ಇರುತ್ತದೆ. ಅದರೊಳಗಡೆ ಎಲ್ಲರೂ ಬಂದಿರುವ ಈ ಅವಧಿಯಲ್ಲಿ ಎಲ್ಲರಿಗೂ ಕೂಡ ನಾನು ಶುಭ ಹಾರೈಸ್ತೇನೆ ಮೊದಲಾಗಿ. ಮತ್ತು ಮುಂದೆ ನಾವು ಇನ್ನು ವಿಶಾಲವಾಗಿ ಚಿಂತಿಸುವಂಥ ಕೆಲಸ ಆಗಬೇಕು ಅಂತ ನಾನು ಒಂದು ಸಣ್ಣ ಮಾತು ಆಗಲೇ ಹೇಳಿದ್ದೀನಿ. ಕಲಾವಿದರ ಕಲ್ಯಾಣಕ್ಕೆ ಈಗಾಗಲೇ ಶ್ರಮಿಸಿರುವ ಸಂಸ್ಥೆಗಳಿದೆ, ಆದರೆ ಅದಕ್ಕೊಂದು ಹಕ್ಕಿನ ರೂಪದ ನಿಬಂಧನೆಗಳು ಹಾಕ್ತಾ ಅದು ವಿಶಾಲವಾಗಿ ಬೆಳಿಬೇಕಾಗಿದೆ. ಆ ಮೂಲಕ ಎಲ್ಲ ಕಲಾವಿದರಿಗೆ ನ್ಯಾಯ ಸಿಗಬೇಕು. ಅಷ್ಟೇ ಅಲ್ಲ, ಬದುಕಿಗೆ ಒಂದು ಹೊಸ ರೂಪ ಕೂಡ ಬೇಕಾಗುತ್ತೆ. ನಾವು ಏನಾಗುತ್ತೆ, ಸಮಸ್ಯೆ ಬಂದಾಗ ಒಂದು ಪತ್ರಿಕೆ ಮೂಲಕ ಅಥವಾ ಸಾಮಾಜಿಕ ಜಾಲತಾಣದ ಮೂಲಕ ಒಟ್ಟಿಗಾಗ್ತೀವಿ. ಒಂದು ವ್ಯಕ್ತಿಗತ ಅಂತಲ್ಲ, ಸಾಮೂಹಿಕವಾದಂಥ ಸಮಸ್ಯೆ ಇರ್ಬೋದು, ಸೇರ್ತೀವಿ, ಆಮೇಲೆ ಅದನ್ನು ಮರೆತು ಬಿಡ್ತೀವಿ, ಆಮೇಲೆ ಅದು ಮುಂದೆ ಹೋಗೋಕ್ಕೆ ಆಗ್ತಾ ಇರೋದಿಲ್ಲ. ಆದರೆ ಅದರ ಹಿಂದಿರತಕ್ಕ ಶಕ್ತಿಗಳ ಜೊತೆಗೆ ನಾವು ತುಂಬ ಅವರಿಗೆ ಸಹಾಯ ರೂಪದಲ್ಲಿ ಸಂಸ್ಥೆಗಳು ಮುಂದಾಗಬೇಕು. ಆ ನಿಟ್ಟಿನಲ್ಲಿ ರಂಗಸಭೆಲ್ಲ ದೊಡ್ಡ ಯೋಜನೆ ಹಾಕಿಕೊಂಡಿದೆ ಅಂತ ಕೂಡ ನನಗೆ ತಿಳಿದು ಬಂದಿದೆ. ಆ ನಿಟ್ಟಿನಲ್ಲಿ ಈ ಕಾರ್ಯಕ್ರಮ ಯಶಸ್ಸಾಗಲಿ ಮತ್ತು ಎಲ್ಲರ ಒಂದು ಶ್ರಮ, ಕಲಾವಿದರಿಗೆ ಹೆಚ್ಚಿನವರಿಗೆ ಬೇರೆ ಕೆಲಸ ಏನು ಬರಲ್ಲ, ಮಾತು, ಚಲನೆ, ಭಾವನೆ ಇಷ್ಟೇ ವ್ಯಕ್ತಪಡಿಸ್ತದೆ. ಮಾತಿನಲ್ಲಿ ಹೇಳೋದಕ್ಕೆ ಸಾಧ್ಯ ಆಗೋದು ಚಲನೆಯಲ್ಲಿ ಇರ್ತದೆ, ಬಿಟ್ಟರೆ ಭಾವನೆಯಲ್ಲಿ ವ್ಯಕ್ತಪಡಿಸೋ ಅಲ್ಲಿ ಮುಗೀತು ಅಂತ. ಆದರೆ ಅದನ್ನು ವಿಶಾಲವಾಗಿ ತುಂಬ ವ್ಯಾಪ್ತಿ ಮಟ್ಟದಲ್ಲಿ ಅದನ್ನು ವಿಸ್ತರಿಸಲಿಕ್ಕೋಸ್ಕರ ನಾವು ಇವತ್ತು ಇಷ್ಟು ಜನ ಸೇರಿದ್ದೇವೆ. ಅದು ಮುಂದುವರಿಲಿ. ಕಲಾವಿದರದ್ದು ಮಾತಾ ವಿಷಯದ ಸಹಕಾರ ಅಕ್ರೇನಲ್ಲಿತ್ತೆ ಮಸ್ತಿ ಮತ್ತೊಂದು ಅಥವಾ ಮುಖಂಜೆ ಅಕ್ಲೆ ನೆಗ್ಲೆಕ್ಟ್ ಮಾಡೋಣ. ಈ ಕಲಾವಿದರು ಮಾತ್ರ ಕಲಾವಿದರಿಗೆ ನಿಜವಾದ ಹೆಚ್ಚಿನ ಕಲಾವಿದರಿಗೆ ಒವ್ವೇ ವಿಷಯ ಗುಪ್ತ ಜೀವಂತ ಏನು ಸಣ್ಣ ಇಲ್ಲ, ಬಟ್ ಮಾತಾ ವಿಷಯದ ಪಳಗಿನಾಗಲೇ ಕಲಾವಿದೆ. ಅವು ಒಂದು ಡಾಕ್ಟರ್ ಆದಿಪ್ಪು, ಇಂಜಿನಿಯರ್ ಆದಿಪ್ಪು, ಏರ್ಲಾದಿಪ್ಪು ಆಗ ಕಲಾವಿದ ಆಂಡ ಆನಂದ ಮಾತಾ ವಿಷಯ ಅಂತ ಗೊತ್ತಿದ್ದಾನೆ. ಆಂಡ ಈ ಕಲಾವಿದರಿಗೆ ತೂಪುನ ಒಂಜಿ ದೃಷ್ಟಿ ಆನ ರಂಗ ನೆಟ್ಟುಪ್ಪಾಗ ಒಂಜಿ ಮೇಕಪ್ ಉಡುಪ್ಪಾಗ ಪೊರ್ಲಡೆ ತೂಕಂಜಿ ಅಭಿನಯ ಮನಸ್ಸಿಗೆ ಸಂತೋಷ ಆಗ್ತದೆ. ಪಿದಾಯಿ ಪೋಯಿ ನಡೆದ ಬೊಕ್ಕ ಆ ರಂಗ ದೆತ್ತದ ಆಕಳ ನೈಜ ಜೀವನ ಬಂದಾಗ ಬೊಕ್ಕ ಆಕಳು ಹೆಜ್ಜೆ ಆಕಳ ಒಂಥರ ತೂಪನಿದ ಈಜನ್ನ ದಯಪಂಡ ಈ ಕಲೆನ ನಾವು ಅಂಚೆ ಅದು ಪೋತನದಾದ ಒಂಜಿ ಕಾಲಡು ಕುಡ್ಲಡು ಕೆಲವಾರು ನಾಟಕ ತಂಡಗಳು ಇರ್ತದೆ. ಅಪ್ಪಾಗ ಕೆಲವರು ಮತ್ತು ಈ ಶಿವದಾಸ್ ಕಾರ್ತಿಕ ವಿಜಯಕುಮಾರ್ ಇದೆ ಬೊಕ್ಕ ನಮ್ಮ ಮ್ಯೂಸಿಕ್ AK ವಿಜಯರು ಅದೇ ಮನವಲ್ಲ ಹೆಚ್ಚಿನ ಕಲಾವಿದರು ಆ ಒಂಜಿ ವಿಷಯಡು ಭತ್ತನ ಕಷ್ಟ ಏತು ಮಾಡಿದ್ರೆ ಆ ಒಂಜಿ ಕಾರ್ಯಕ್ರಮ ಅಂತ ಹೇಳಿದ ಬೊಕ್ಕ ಇಲ್ಲದ ಬೊಕ್ಕ ಬುಲ್ತನ ಉಂಟು. ಅದಕ್ಕೆ ಅವೇ ಇತ್ತೆ ಅವೇನು ಒಂಜಿ ರಾಜಕೀಯದ ಒಂದು ಇಡಟ್ಟು ಹೋಯ್ತೊಂದು ಐನೇ ಬಂಡವಾಳ ಅಂತದ್ದು ಬೊಕ್ಕಂಜಿ ಅಕ್ಕಲ ಮಿತ್ತೆ ದಬ್ಬಾಳಿಕೆ ಮಲ್ಪಂತ ಇತ್ತಂಜಿ ಒಂಜಿ ಕಾರ್ಯಕ್ರಮ ತೂದು ಮನಸ್ಸು ಮಸ್ತ್ ಬೇಜಾರು ಉಂಟು. ಮುರಾಣಿ ಸಾಧಾರಣ ವಾಟ್ಸಪ್ ಆಯ್ತು ಒಂದೆರ ದೊಡ್ಡ ಪೇಜಿ ಬರುತ್ತೇವೆ. ಕೆಲವೊಂದು ಆಗ ಗೇಮ್ನಾಗ ಆ ಒಂಜಿ ಕಾಲಡಿ ಹೆಂಚ ಇತ್ತು. ಉದಾಹರಣೆಗೆ ದೇವರನ್ನು ಏರ ಮಕ್ಕರಂತ ಬರೆಯಲು ಇಡಿ ಮುಟ್ಟೆ ಅಂತ ಎಂಕಲನ್ನೇ ಕೆಲವು ಕೆಲವು ಐತಿಹಾಸಿಕ ಪೌರಾಣಿಕ ಮಾತುಗಳಿಗೆ ಹೋಗ್ತಾರೆ. ಅವನು ಕುಡ್ಲಾಡಿ ಸಿಟ್ಟಿಟ್ಟು ಒಂಜಿ ಕಾಲ ಒಂಜಿ ಅಪಗ ಈ ಕೊರಕ ಜನ ಮತ್ತೊಂದು ಜನ ನಾಟಕ ಹೋಗುದು ಅಪ್ಪನೆ ಆ ಊರಾಗ ಪೂರ ಕುತ್ತಾರ ಹೋದು ಕೈ ಮುಗಿದು ಪ್ರಸಾದ ಬಂದು ನಾನೇ ಕಡೆ ಬಂತೇವೆ. ಅವ್ನು ನಡತ್ತಿನ ಒಂದು ಕತೆ ಬೊಕ್ಕಂಜಿಗಡೆ ಈಗ ಕಾರ್ಮಿಕದ ಆಲಿ ದೈವ ನಾಟಕ ಬದುಕ್ತೇವೆ. ಇದು ಕೆಲವು ಕಾಲದಲ್ಲಿ ಮುಕ್ಕೊಳ್ಳೇದು ಆ ದರ್ಶನ ಹೆಂಚಿನ ಕಡೆಗೆ ಹಾಕ್ಬೋದು. ಒಂದು ದಿಗ್ಗರ ಪ್ರಶ್ನೆ ಕೇಳಿದೆ ನಿಖಲ್ನ ಕಾಣಿಕೆ ಅಲ್ಪ ಸಂದದ್ದು ನೀ ಪ್ರಶ್ನೆ ತೋಜಿಬೈದು ನಿಖಲ ಕಾಣಿ
ನಿಖಿಲ ಕಾಣಿಕೆ ಅಲ್ಪ ಸಂದರ್ಭದಲ್ಲಿ ಇದು ಮಾಮೂಲು ಉಡುಪಿಯ ಪ್ರಭಾಕರ ಕಲ್ಯಾಣಿ ಆರು ಒಂಜಿ ನಾಟಕನು ಒರಂಬ ಸರ್ತಿ ಗೊಬ್ಬ ಒಂಜಿ ಒಣ್ಣ ಮೈಟ್ ಬರ್ಬು ಅವೊಂಜಿ ಶಕ್ತಿ ಬಂಡ ವಿಚಿತ್ರ ದಾಲ ಒಂಜೇ ಆರು ಪನ್ನ ಡೈಲಾಗ್ ಆಡ ಪನ್ನ ಆ್ಯಕ್ಷನ್ ಆಡ ತಕ್ಕದು ಬಂದು ಅಪ್ಪ ಅಂಚನ ಒಂಜಿ ಕಲಾವಿದಾಗ ಅಲ್ಪ ಕಲಾವಿದ ನೆಟ್ಟು ಆ ದೇವ ಶಕ್ತಿ ತೋರಿಸಿದ ಅಂಚಿನ ಏತೋ ವಿಷಯಗಳು ಏತೋ ಇಂಚಿನ ಗುಪ್ತವಾದ ಕೆಲವು ಸನ್ನಿವೇಶ ದೈವ ಸಾನ್ನಿಧ್ಯವು ಕೂಡ ಈ ಕಲಾವಿದರ ಲೇಖಕರಾದ ಕಲಾವಿದರ ನಾಟ ನಡೆ ಈ ಸಾರ್ವತ್ರಿಕವಾದ ಬರೆಯದ ಕಾರಣ ಆದ ಅಂಚಾದ ತುಂಬ ಇಂಚಿನ ಕಲಾವಿದರ ಮಲ್ಪನಂಚಿನ ಈ ಕಾರ್ಯಕ್ರಮಗಳಿಗೆ ಈ ಬೊಕ್ಕಲಿನ ದಬ್ಬಾಳಿಕೆ ಅಥವಾ ಒತ್ತಡತ್ತಿನ ಉಂಟಾವನಂಚಿನ ಕಾರ್ಯಕ್ರಮ ಮಾತಾಡ ಸೇರಿ ಮಲ್ಪಡು ಮಾತಾಡಲಾಗಿ ಒತ್ತಡಗೊಂಡು ಇನ್ನೊಂದು ಎರಡು ಪಾತ್ರನು ಉಂಟ ಬಂಗೇರ ಬಂಗಾರ ಒಂಜಿ ಆರು ಒಂಜಿ ಮುತುವರ್ಚಿದೊಂದು ಇಂಕಲ್ನ ವಿಜಯರಡ ಒಟ್ಟು ಕೂದು ಪಾತೆರ್ದು ಕಿಶೋರ್ ಶೆಟ್ಟರ ಪಾತೆರ್ದು ಮಾತ ಕಲಾವಿದರನ್ನು ಒಟ್ಟು ಮಾಡ್ತಾರೆ ಅಭಿನಂದನೆ ಕಲಾವಿದರು ಪಂಡಿತ್ ಕೂಡಲೇ ಒಂಜಿ ಟೈಮ್ ಭಾರಿ ಸಸಾರ ಮಾಸ್ಟರ್ ಪಂಡಿತರು ಒಂಜಿ ಟೈಮ್ ಭಾರಿ ಸಸಾರ ಆ ಸಸಾರಿಂದ ಹೋಗಿ ನಿಂತು ಇಟ್ಟು ಸ್ವಾಮಿ ಇದ್ದೆ ಕಲಾವಿದರು ಒಂದು ಆಫೀಸಲ್ಲೇ ಕೂತ್ಕೊಂಡಾಗ ಆಫೀಸರೇ ಲಕ್ಕು ಏಟ್ ಮಲ್ಲ ಜನಲ್ಲ ಹೊಡೆ ಲಕ್ಕು ನಮಸ್ಕಾರ ಬಂದು ಅದಕ್ಕೆ ಆ ತಾತ್ಸಾರ ಭಾವನೆ ಹೋದ್ರು ದೆಪ್ಪದ ನಮ್ಮ ದಯಪಟ್ಟು ನಮ್ಮಡಕ್ಕಿನ ಕಲೆಯನ್ನು ತೋಚ್ಪದ ದೆಪ್ಪದ ಏತ್ ಮಲ್ಲ ಒಂಜಿ ಎ ಸಿ ಅವಾರ್ಡು ಡಿ ಸಿ ಅವಾರ್ಡು ಏನಿಲ್ಲ ಗೌರವ ತಿಳ್ಕೊಂಡ ನಮ್ಮ ಆ ಕಲೆಯನ್ನು ತೋಚ್ಪಾದಿಟ್ಟು ಅವೇ ಡಿ ಸಿ ಅವಾರ್ಡು ಲಕ್ಕು ಆ ಕಲೆ ಕಕ್ಕಲು ಗೌರವ ಕೊಡಬೇಕು ಅಂಚಿನ ಕಲೆಯನ್ನು ಸೃಷ್ಟಿ ಮಾಡೋದಿನಕ್ಕೂ ನಮ್ಮ ಇನಿ ನಮ್ಮ ಮಿತ್ತು ಒಂಜಿ ದಬ್ಬಾಳಿಕೆ ಬಂದಾಗ ಅವು ಭಾರಿ ಬೇಜಾರಿನ ಸಂಗತಿ ನಮ್ಮ ಹೊರದಲ್ಲಿ ಹಾಕಿದ ಸಾಮಾಧಾನ ಭೇದ ದಂಡ ನಾವು ಸ್ವಲ್ಪ ಸಾಧಾರಣ ಹೋಗಿ ದಂಡ ಬಣ್ಣದಂತ ಲೇಟು ಆನ ಮನ್ಕನಗಳನ್ನ ಮರ್ಚಿ ದಯ ಬಂದಾಗ ಮತ್ತು ಪ್ರತಿಯೊಂಜಿ ಡೈಲಾಗ್ ಬಂದಾಗಲ್ಲ ಕೋಡಿಗೇನು ಎರಡು ಭಯೋತ್ಪಾದಕ ಎರಡು ನಮ್ಮ ಮಕ್ಕಳು ಎರಡು ಕೋಡಿಗೆ ಇದು ಭಾರಿ ಬೇಜಾರು ಸಂಗತಿ ಭಾರಿ ಬೇಜಾರು ಒಂದು ದೈವನಾಡು ಒವೇನಾಡು ನಮ್ಮ ಓಲಿ ಇಲ್ಲ ಮಾತ್ರ ನಮ್ಮ ನಾಡು ಇಲ್ಲ ಪ್ರತಿ ಅವರಿಗೇನು ಇಲ್ಲ ಅಲ್ಲ ದೈವದ ಪೂಲ್ಯದ ಒಂದು ಪ್ರಥಮ ನಾಟಕ ಮಾಡುವ ಅವನು ನಮ್ಮ ಉತ್ತಾರ ಕೋಪನ ಒಡೆಗ ಕೋಪ ಅಂತ ದೈವದ ಪ್ರಸಾದವನ್ನು ದೀದು ಆ ಗಣಪತಿ ದಿನದ ಪ್ರಸಾದನ ಸಾಗಿ ದೈವದೇವರು ನಮ್ಮೊಂದು ಬರ್ತಿನಾಗ ನಮ್ಮ ತಮಾಷೆ ಓದು ಮಾಡ್ತಾರೆ ಒಂದು ಕ್ರಿಯೇಟ್ ಮಾಡ್ತದೆ ಕೆಲವು ಇಂಚಿಪ್ಪು ಕೆಲವು ಮೇಧಾವಿ ಇಂಚಿಪ್ಪು ಮೇಧಾವಿ ಮೊದಮಲ್ಲ ಮೇಧಾವಿಲು ಪುರಾಣನು ಬರೆತ್ತಿನಂಚಿನ ಮೇಧಾವಿಲು ಅಗ್ಲಿಡ್ದು ಈ ತೊಂದರೆ ಈ ಲೆಕ್ಕೊಡ್ದೆಚ್ಚ ಕಲ್ತಿ ಕೂಡಲೇ ಅವು ಅಂಚಿನ ಹಾಕಿ ಅವು ಕಲಾವಿದರು ಪಾಪ ಅದನ್ನು ಬಂದಿದ್ದಾನೆ ಮಲ್ಪೇರು ಹೌದಲ್ಲ ಮಕ್ಕಳು ಮಲ್ಪನದ್ದು ಗೋಡನ್ನು ಮಲ್ಪನಂತ ಒಂಜಿ ಕಲೆ ಒಂಜಿ ಕಲೆಗೆ ಪ್ರೋತ್ಸಾಹ ಒಂಜಿ ಹೂವೇ ವಿಷಯ ಅವಳು ದೇಶವಂತ ಗುಳಿಗೆ ಅವಳು ಏತೋ ಕಲಾವಿದರಿಗೆ ಹುಟ್ಟುಕೊಂಡು ನಾವು ಏತೋ ಕಲಾವಿದರನ್ನು ಅವು ಗುಳೆಪಾಂಡ ಏತೋ ಪ್ರದರ್ಶನಗಳು ಏತೋ ಸಂಘ ಸಂಸ್ಥೆಯಲ್ಲಿ ಏತೋ ಶಾಲೆ ಅವು ಉದಾಹರಣೆ ಪ್ರತಿಯೊಂದು ನಾಟಕದಲ್ಲ ಪ್ರತಿಯೊಂದು ನಿರ್ದಲ ಇತ್ತು ಹಾಡು ದಿನದಲ್ಲಿ ಎಣ್ಣೆ ಹಾಕ್ತೀನಿ ಅಂಚಾದ ಕಲಾವಿದರಿಗೆ ಒಂಜಿ ಈ ನಮ್ಮದೊಂದು ಕೋಡಿಗೆ ಅಭಿನಯ ಮಾಡ್ತಾರೆ ಕೋಡಿಗೆ ಒಂದು ಡೈಲಾಗ್ ತತ್ತದು ಬರ್ತು ನನ್ನ ಮನದಲ್ಲಿ 10 ಜನ ಬರ್ತಾರೆ ಆ ಡೈಲಾಗ್ ಇದು ಪುರ ಒಂಜಿ ಭಯದ ವಾತಾವರಣ ದೈವದೇವರು ಯಾಪಬೇಕು ಯಕ್ಷಗಾನೋಡು ಯಾಪೋಟ್ నుంచి ಪ್ರತಿ ಪೌರಾಣಿಕ ಪ್ರಸಂಗ ದೈವನು ಬೈದ ಯಕ್ಷಗಾನೋಡು ಇತ್ತೆಲ್ಲ ಲಗ್ನ ಸಮಾಜದಲ್ಲಿ ಇತ್ತೆಲ್ಲ ದೈವನು ಅಂಡ್ ಅವ ಹೇಳಮ್ಮ ನಮ್ಮ ಇತ್ತನೇ ತೋರ್ಲ ಐಟದಾಲ ಮಿಸ್ಟೇಕ್ ಇತ್ತು ಮತ್ತು ಪನು ನಾವು ಮಿಸ್ಟೇಕ್ ಮಾಡ್ತಾರೆ ನಾನು ಚೂರು ತೆಗ್ದು ಅದಾದ ನಂತರ ಅಭಾಸ ಅವಾಗ ನಂತರ ಪನಲಿ ಪನ್ನ ಕೆಲವು ಸರ್ತಿ ದಾದಾಪು ಬಂದಾಗ ಮೇಲ್ಗಳು ಹಾಗೆ ಬರ್ಕೊಂಡು ಬಂದಾಗ ಭಾರಿ ಬೇಜಾರು ಕಲಾವಿದರಿಗೆ ಬೆಲೆನೇ ಇರ್ತ ಆಪದು ಇನ್ನೂ ಈ ದಬ್ಬಾಳಿಕೆ ಉಂಟು ಭಕ್ತ ಒಂದು ಮುಕ್ತವಾದ ರಂಗೋಡು ನಮ್ಮದು ನಾಟಕ ಮಾಡ್ತಾರೆ ಕಲಾವಿದರಿಗೆ ಒಂದು ಅವಕಾಶ ಕೊಡೋದು ನಮ್ಮ ಒಂದು ಮನವಿ ಯಾಕೆ ಮನವಿ ಪೂರಾ ಪಾಯಿಂಟ್ಸ್ಲ ಬೈದು ಮಾಸ್ಟರ್ ಪೂರಾ ಪಾಯಿಂಟ್ಸ್ಲ ಹಾಕೊಂಡು ಕರೆಕ್ಟ್ ಒಬ್ಬನೊಂದು ದೈವದ ಒಬ್ಬ ನಾಟಕ ಮಾಡ್ಕೊಂಡಾಗ ಆ ಬರೆತಿನ ಅವರ ಕಲಾವಿದರಿಗೆ ಅವಳು ಕೂಡಿಗೆ ನೀವು ಜೀಪ್ ಬತ್ತು ದುಡ್ಡು ಕೊಡಿಗೆ ಬತ್ತು ಅವ್ರಿಗೆ ಜೊತೆ 4 ಜನ ಜೊತೆ ಮಾಡ್ತಾರೆ ಹೆಚ್ಚಿನ ವಾತಾವರಣ
ಐನೊಂದು ಮುಕ್ತವಾದ ಅಣ್ಣ ಬಲೆ ಒಂಚೂರು ಪಾತ್ರ ಇನ್ನು ಸ್ಕ್ರಿಪ್ಟದ ಬಗ್ಗೆ ಒಂಚೂರು ಒಂಚೂರು ತಿದ್ದೋಳಿ ಸರಿಯಾಗಿ ಈಗಲೇ ಬೇಜಾರಾಗ್ಬೋದು ತಿದ್ದೋಳಿ ಐದು ಮೊದಲ ಸಂಗತಿ ಈ ವಾತಾವರಣ ಡೈರೆಕ್ಟ್ ಅಟ್ಯಾಕ್ ಬರ್ಕೊಂಡಾಡಲ್ಲ ಕಲಾವಿದರಿಗೆ ದಾಲ ಕಲಾವಿದರಿಗೆ ದಾಲ ಶಕ್ತಿ ಇದ್ದ ಕಲಾವಿದರ ಪಿರವಡ್ ಬ್ಯಾಕ್ಗ್ರೌಂಡ್ ಇದ್ದ ಖಂಡಿತ ಉಂಟು ಪ್ರತಿಯೊಂದು ಕಲಾವಿದಕ್ಕೆ ಪಿರವಡ್ 10 ಜನಕ್ಕೆ ಎಣ್ಣೆ ಇರಲಿ ಒಂದು ಕಲಾವಿದಕ್ಕೆ ದಾಲ ಬೇಕೇ ಪಾಡಿಗೆ ಇಲ್ಲ 5 ಪಕ್ಕ ಗೊತ್ತಾಗ್ತದೆ ಒಂದು ಕಲಾವಿದ ಅವಹೇಳನ ನಮ್ಮ ಮಾತಾಡಲ್ಲ ಒಟ್ಟಾಕಕ್ಕೆ ಪಾತ್ರ ಪಕ್ಕ ನಮ್ಮ ಮನೆ ಪೂಜ ನಮ್ಮ ವೈಕ್ಲಜ್ಜ ಕಲಾವಿದರ ಮಂಡಪ ದಾಲ ಜಾಗ್ರಟ್ ನಿರ್ಣಲ ತೊಂದರೆ ಜಾಗ್ರಟ್ ಪಾಂಡಲ ತೊಂದರೆ ಇಂಚ ಎನ್ನೊಂದು ಬೇರೆ ಅವು ರಾಂಗ್ ಚಿಂತನೆ ಆಗಿದೆ ಪ್ರತಿ ಒರಿಯಾಗಲಕ್ಕೆ ಏನು ಹಾಕೊಳ್ಳಿ ರವಂಜಿ ನೆನಪುಗಳು ಏನು ಮಲ್ಪನೆ ಅಲ್ಲ ಪ್ರತಿ ಒರಿಯಾಗಲಕ್ಕೆ ಏನು ಹಾಕೊಳ್ಳಿ ಆಡ ಬುರ್ಚು ಸೌಹಾರ್ದತೆ ಇಡ್ಬೋದು ಆ ವಿಷಯವನ್ನು ನಮ್ಮ ಸೌಹಾರ್ದತೆ ಇಟ್ಟು ಪಾತ್ರೆ ಪೂರ ಸರಿಯಾಗ್ತದೆ ಇದು ಪಾತ್ರ ಅಂದರೆ ಒಂದು ಮೂಲೆ ಊಲ್ಲ ತೆಗೆದಪ್ಪ ಅದು ಒರಿಯಾಗಿ ಎದುರು ಪಾಡ್ದು ಅದು ನೀರು ಕಡಪುಂಡಾಯ ಪಾಪದ ನಡುಕುತ್ತಿಕ್ಕೊಂಡು ಪಕ್ಕ ಹಾಗೆ ಚಟ್ನಿ ಅದು ಆಯರು ರಾಯ ಸಾಬೀತು ಕಡಪುಂಡಾಯ ಸಾಬೀತು ಹೆಚ್ಚಿನ ಪರಿಸ್ಥಿತಿ ನಮ್ಮ ತುಳುನಾಡು ಬರಬೇಕು ಎನ್ನ ಅಭಿಪ್ರಾಯ ಪ್ರಕಾರ ಕಲಾವಿದರಿಗೆ ಒಂದು ಮುಕ್ತವಾದ ರಂಗಭೂಮಿಡು ಅಕ್ಕಳು ಇನ್ವಾಲ್ವ್ಮೆಂಟೆಡ್ ನಾಟಕ ಮಲ್ಪನ ಪರಿಸ್ಥಿತಿ ಬರೋದು ಕೋಡಿ ಸ್ಟೇಜ್ ಉತ್ಪನ್ನಗಲ್ಲ ಅವರು ಕಾರು ರಟ್ಟು ಉಂಟುನಾಡ 3 ಡೈಲಾಗ್ ಅವರು ಕಣ್ಣು ಅವಾಂಚಾರ ಆಯ್ತು ಈ ಒಗ್ಗಟ್ಟು ಒಂದು ಎಲ್ಲೇ ಒಗ್ಗಟ್ಟಾಗ್ತಂತೆ ಇದು ಭಾರಿ ಸ್ಟ್ರಾಂಗ್ ಒಗ್ಗಟ್ಟು ಅವರು ಮಾತೆಲ್ಲ ಎಷ್ಟು ಜಾತಿ ಮತ ಮೇಲೆ ಹೋಗಲು ಬಚ್ಚಿ ಆ ತಂಡ ಈ ತಂಡ ಕೊಚ್ಚಿ ಕಲಾವಿದರ ನಿಂತೇನು ಒಂಜಿ ಮಾತ ಕೆಂಪಿ ಹೌದು ಆಲ ಪಾತ್ರ ರೀತಿ ಕೊರಿ ಪುಗಿಯಲ್ ಕೊಡ್ಕಪ್ಪಾಗ ಖಂಡಿತವಾಗಲ್ಲ ನಮಗೆ ಎದುರು ಪಾತ್ರನಾಯಿ ಒಂಚೂರು ಆಲೋಚನೆ ಮಾಡ್ತೀವಿ ಅಕ್ಕಳು ಸ್ಟ್ರಾಂಗ್ ಉಳ್ಳೇರು ಮಾಡ ಪಾತ್ರ ಬರಲಿ ಅಕ್ಕಳು ಸ್ಟ್ರಾಂಗ್ ಉಳ್ಳೇರು ಬರ್ತೀನಿ ಕುದುರೆಯನ್ನು ಓದ್ತೋಡು ಅಕ್ಕಳು ದಾಲಜ್ಜಿಗೆ ಅಂದ ಬಿರಾವುಡು ಅಕ್ಕಳ ಶಕ್ತಿ ಅವು ಅಕ್ಕಳು ಕೋಪ ಬರ್ತದೆ ಅಕ್ಕಳ ಖುಷಿಯಾಗಿದೆ ಅಕ್ಕಳಿಗೆಲ್ಲ ಗರ್ವ ಬರ್ತದೆ ಕಲಾವಿದರು ಬಂದಿದ್ದು ಅವರು ಸ್ಟೇಜ್ ಇಂಚ ಪ್ರಿಪೇರ್ ಆವೇನು ಅಣ್ಣ ಬಿರಾವುಡು ನಮ್ಮನ್ನು ಜೋರೆಲ್ಲ ಬಂದಿದ್ದು ಅವರಿಗೆ ಎಚ್ಚರಿಕೆ ಹಾಕಲೇ ಬರೋಣ ಪಕ್ಕ ದೈವದೇವರಿಗೂ ಅನ್ಯಾಯ ನಿಜವಾದರೂ ಮಂದಿರದಲ್ಲಿ ವ್ಯಾಪಾರದಲ್ಲಿ ದಯವಿಟ್ಟು ನಮ್ಮನ್ನು ಬೈದಿಲ್ಲ ದೈವರು ಐದು ಹೋಗಿ ಮಕ್ಕಳದಲ್ಲ ಕೈ ವ್ಯಾಪಾರ ಮಾಡ್ತಾರಲ್ಲಿ ಆಂಡ ಈತ್ ನಾಟಕವಿನ ಯಾವ ಮಟ್ಟಕ್ಕೆ ಪೂರೆಲ್ಲ ಗೌರವ ಕೊಟ್ಟು ಅವು ಎಂಚ ಐಕೆ ದಾದಾರ ಗೌರವ ಕೊಡೋಣ ಐದು ಕೊರತೆ ಮಲ್ಲೇನು ಪ್ರತಿಯವರೆಲ್ಲ ಕೈ ಮುಗಿದು ತಪ್ಪು ನಟ್ಟದು ಮಲ್ಲೇನು ಒಂದು ನುಪ್ಪದ ಪಡಿ ನುಪ್ಪು ಒಣಸ ಪಡಿ ಒಂದು ಪ್ರಕಾರವನ್ನು ಬೇತೆ ರೀತಿಯಲ್ಲಿ ತೋರಿಸ್ಕೊಂಡು ಈ ಚಾಕಚಕ್ಯತೆ ಅವರೆಲ್ಲ ಮಕ್ಕಳು ಮಾಡ್ಕೊಂಡು ಈ ದೈವಗಳೆಲ್ಲ ಕಾರ್ಮಿಕರು ತೋರಿಸ್ಬೋದು ಕೆಲವರು ಐದು ನಮ್ಮ ಮಕ್ಕಳನ್ನು ಏನೆಲ್ಲ ದಾದ ಮಾಡ್ತಾರೆ ಆಡ ದೈವಲೆಗೆ ತೊಂದರೆ ಆವಾಗ ಲೆಕ್ಕ ಮತ್ತು ಕಾಂತಾರ ಬೇಕು ಕಾಂತಾರ ಇಡೀ ಜಗತ್ತಿನ ತೋರಿಸ್ಬೋದು ದೈವದ ಶಕ್ತಿದಾರ ಐದು ಹೋದ ಮಕ್ಕಳು ದಾಳ ಹೆಚ್ಚಾಗಿ ಶಕ್ತಿ ಕ್ರಾಂತಿನ ಮಕ್ಕಳ ದಾರ ಬಂದರೆ ಅದು ಶಕ್ತಿ ಒಂದು 50 ವಿಜಯ ಪಂಡಿತ ಮರಲ್ಲಿ 100 ಜನ ಸಾನೋ ಕೈ ಮುಟ್ಟಿನಾಡಿ 500 ಜನ ಕೈ ಮುಟ್ಟಿದ್ದಾರೆ ಕಾಂತಾರ ಅವು 100% ಕರೆಕ್ಟ್ ಅದು ಅಂಚ ಈ ಮೇಧಾವಿಲು ಮಾತ್ರ ಲಕ್ಕೊಂದು ಇಂಚಿನ ಆಪಿನ ತಂದೆ ಬೇರೆ ಏರೆಂಟು ತೊಂದರೆ ನಮ್ಮಿಂಚಿನ ಒಗ್ಗಟ್ಟಡೆ ಒಪ್ಪಗ ಪಕ್ಕ ಏರಿಂಚಿನ ಮಕ್ಕಳ ಸಮಾಧಾನ ಭೇದ ದಂಡಗಳು ಆರಾಮಲ್ಲಿ పోయి ಬಕ್ಕದ ನಮಸ್ಕಾರ ಮಸ್ತ್ ವಿಚಾರಗಳು ಇತರದ್ದು ಮಾತೆಲ್ಲ ತಿರುಗಿ ರಂಗಭೂಮಿ ಆವಡು ಈ ಪ್ರದಕ್ಷಿಣ ಕ್ಷೇತ್ರ ಆವಡು ಎಂಕ್ ತೆರೆದ ಮಟ್ಟಿಗೆ ಬೊಕ್ಕ ಎಂಕಲ್ನ ದುಮ್ಮದ ಹಿರಿಯರು ಪಂತಿನ ಲೆಕ್ಕೋಡು ನಾಟಕ ಆವಡು ಸಿನಿಮಾ ಆವಡು ಯಕ್ಷಗಾನ ಆವಡು ಊಲ ಆವಡು ಸಮಾಜದ ಪ್ರತಿರೂಪ ಸಮಾಜದ ಕನ್ನಡಿ ಸಮಾಜದ ಹೆಂಚಿನ ಮಾತ ಘಟನಾವಳಿ ನಡಕೊಂಡ ಅವೇ ನಮ್ಮ ಪ್ರದರ್ಶನ ಐಟು ಸುಧಾರಣೆ ಸಂದೇಶ ಕೊಟ್ಟಿನ ವಿಷಯ ಇಂದು ದುಮ್ಮುಡ್ದಿಂಚಿ ನಡ್ತೊಂಬೈದಿವಿ ನಮ್ಮ ಮನುಷ್ಯ ಜನ್ಮಡು ಪ್ರತಿಯೊಂದು ಜೀವನಾಡಿಡು ದೈವ ದೇವರು ಬಂದೇ ಬರ್ಪುಡೆ ನಮ್ಮ ನಿತ್ಯ ಜೀವನ ಅಂಚಾದ ಒಂಜಿ ನಾಟಕ ಕೊಪ್ಪುನಗ ನಿರ್ಬಂಧ ಪಾಡಿನ ವಿಷಯ ಇತೋರ್ತು ಬೈಜಿ ಅಂತ ಗೊತ್ತಿಂಚಿಲ್ಲ ಅದು ಬಂದಾಗ ನಮ್ಮ ದುಂಬುಡ್ದಿಂಚಿಲ್ಲ ನಾಟಕ ರಂಗಭೂಮಿ ಗುಲೇದಿ ಭಕ್ತಿನ ಮುಂದೆಟ್ಟು ತೂನಗ ಅಂಚ ತೋಜುಂಡು ಅತ್ತ ಒಂದೇ ಇತ್ತೆ ನಮ್ಮ ತುಳು ಭಾಷೆಗೆ ಮಸ್ತು ಹೋರಾಟ ಮಲ್ಪುವ ಇತ್ತೆ ಕಾಪಿಗಾಡ್ ಮಾಡಲೆಕ್ಕನೆ ಭಾಷೆ ಅಭಿವೃದ್ಧಿಗೆ ನಾಟಕನೇ ಪ್ರಮುಖ ನಾಟಕ ಹೊಡೆದಾದ್ರೆ ಇನ್ನು ತುಳು ಭಾಷೆ ಗುಲೇದು ಬೈದು
ದುಂಬುದಕ್ಕೆಲ್ಲ ನಾಟಕನೇ ದೆತ್ತುಂಡ ಇತ್ತೆ KN ಟೇಲರ್ನ ತಮ್ಮಲ್ಲರ ತನ ಕೋಲ ನಾಟಕ ತುಂಡ ಐಟು ಒಂಜಿ ಆ ಸನ್ನಿವೇಶ ಬರ್ಪುಂಡೆ ಟೈಟಿಲ್ಡೆ ಕೋಲ ಉಂಡು ಕೋಲ ಅಂದು ಪನ್ಪಿನ ಕಟ್ಟು ಮಲ್ಪಲೆ ಅಂತ ಪನ್ಪಿನ ನಿರ್ಬಂಧ ಇತೊರ್ತು ಗೊತ್ತಿತ್ತು ರಾಮಕಿರೋಡಿ ಅನ್ನೋ ನಾಟಕಡು ಕಾನೂನ್ದ ಕಣ್ಣು ನಾಟಕ ಪ್ರಾರಂಭಾಪಿನೇ ಒಂಜಿ ದೈವದ ಸನ್ನಿವೇಶ ಹಿಡ್ದೆ ಪ್ರಾರಂಭ ಅಲ್ಪ ದೈವನ ಅರ್ಥಕ್ಕೆರ್ನ ಜೀವನ ಸುಧಾರಣೆದ ಪ್ರತಿಬಿಂಬ ತೋಜಾವೆ ದೀಪ ಪಿಕ್ಚರ್ಡ್ ಗಿರೀಶ್ ಕಾಸರವಳ್ಳಿನ ವಾಸುದೇವರ ಮಲ್ದಿನ ದೈವನರ್ತಕನ ಪಾತ್ರದ ವಿಷಯ ಸೊ ನಮ್ಮ ಸಮಾಜಡು ನಡಪುನ ಕಥೆನು ಗೊಬ್ಬರೇ ಬಲ್ಲಿ ಎಂದು ಪಂಪಿನ ನಿರ್ಬಂಧ ಪಾಡುನ ಇತೊರ್ತು ಬೈಜಿ ಒಂದು ಆ ವಿಷಯ ಎಂದು ಗೊತ್ತಿತ್ತು ಇದಕ್ಕೆ ಮುಖ್ಯ ಕಾರಣ ಜಾಲತಾಣದಾಗ ಸರಿಯಾಯಿನ ತಿಳುವಳಿಕೆ ಇಜ್ಜಂದೆ ಪಕ್ಕ ಒಂದು ಸೂಕ್ಷ್ಮ ವಿಚಾರ ನಮ್ಮ ನೆತ್ತ ಬಗ್ಗೆ ನಿರ್ಧಾರದ ತನರೆ ಹಾಕುದು ಕಾನೂನು ಉಂಡು ಪಕ್ಕ ಸರ್ಕಾರ ಉಂಟು ಆ ಆದೇಶ ಪ್ರಕಾರ ನಮ್ಮ ಮಲ್ಪಡತ್ತಂದೆ ಏರಾ ಬಂಡಿನೆಕ್ ನಮ್ಮ ಎಂದು ಮಲ್ಪರೆ ಬಲ್ಲಿ ಎಲ್ಲೆಂಜಿ ಆ ಲೈಟ್ ಪಾಡ್ರೆ ಬಲ್ಲಿ ಬಂಡ ನಾಟಕಡು ದುಮ್ಮು ಗ್ಯಾಸ್ ಲೈಟೆಡ್ ನಾಟಕ ಪ್ರಾರಂಭ ಆಗಿ ಇದು LED ಲೈಟೆಡ್ ಬೈದು ಆ ನಾಟಕಕ್ಕೂ ಪಾಡ್ರೆ ಬಲ್ಲಿ ಎಂದು ಪಂಪಿನ ನಿರ್ಬಂಧ ಗೊತ್ತಿತ್ತು ಸಭೆತ ನಡುಟು ಎಲ್ಲೆಂಜಿ ಮೈಸಾಸುರ ಬರ್ರೆ ಬಲ್ಲಿ ಎಂದು ಪನರಳೆಯ ಪ್ರೇಕ್ಷಕೆ ಬೊಕ್ಕ ವೇದಿಕೆ ಡೊಕ್ಕುನ ಕಲಾವಿದನ ಅಂತರ್ಗತಡು ಒಂಜಿ ಪ್ರದರ್ಶನ ಲಾಪಿ ಪ್ರೇಕ್ಷಕರು ಕಲಾವಿದನೊಟ್ಟಿಗೆ ಮಿಂಗಲ್ ಹಾಕೋದು ನಮ್ಮ ಪ್ರೇಕ್ಷಕನು ಏತ್ ಬಂದಾಗ ನಮ್ಮ ಒಂಜಿ ವಾತಾವರಣ ನೋಡುಲ್ಲ ಅಂತ ಪನ್ಪಿನಕ್ಕೆ ಪ್ರೇಕ್ಷಕ ಎತೋ ನವ್ಯ ನಾಟಕ ಬೀದಿ ನಾಟಕ ಒಂದು ಪೂರ ಒಂಜೆ ಅಂಚಾದ ನಾಟಕಡು ಸಭೆಟ್ ಬರ್ರೆ ಬಲ್ಲಿ LED ಲೈಟ್ ಪಾಡ್ರೆ ಬಲ್ಲಿ ಆ ಡ್ರೆಸ್ ಪಾಡ್ರೆ ಬಲ್ಲಿ ರಾಮಗಿ ಅಂಗಿ ಪಾಡ್ರೆ ಬಲ್ಲಿ ಒಂದು ಪೂರ ಆಯಾಯನ ಕಲ್ಪನೆ ಐದು ಬರ್ಕೊಡು ನಾಟಕ ಅತ್ತಂಡ ಸಿನಿಮಾ ಸಮಾಜದ ಕನ್ನಡಿ ಬಂದಾಗ ಕಾಲ್ಪನಿಕ ಕಥೆನು ಸತ್ಯ ಮಲ್ತು ಕೊರ್ಪಿನ ಸಿನಿಮಾ ಲಂಚನೆ ಸುಳ್ಳುನು ಸತ್ಯ ಮಲ್ತು ಕೊರ್ಪಿನ ವಾಸ್ತವ ವಿಷಯ ನೇಮದ ಬುಳ್ಯ ಗೊಬ್ಬರ ಬಲ್ಲಿ ಬಂಡ ಒಂಜಿ ಜಾನಪದ ಕತೆ ದೇವಪುಂಜಡು ಜುಮಾದಿ ಬತ್ತದ ಬುಳ್ಯ ಕೊರ್ಪಣ ಸನ್ನಿವೇಶ ತೋಜವರ ಬಲ್ಲಿ ಬಂಡ ಪನ್ನಗ ಒಂದು ನಮ್ಮ ಮಾತಾ ಕೈ ಒಂಜಿ ನಿರ್ಧಾರ ಮಲ್ಪನದ್ದು ಕಲಾವಿದರು ಸ್ವತಂತ್ರವಾದ ಅಭಿವ್ಯಕ್ತ ಮಲ್ಪರೆ ನಮ್ಮ ಈ ಸಮಾಜದ ವಾವೇ ವಿಷಯ ತೋಜವರೆ ನಂಬ್ಕೊಂಡು ಇನ್ನೀಗ ನಾಟಕ ಸಿನಿಮಾ ವಾ ಪ್ರದರ್ಶನಡೆ ಇಂತೆ ಸಮಾಜದ ಸುಧಾರಣೆ ಆತಂಡು ಈತ ಪ್ರಗತಿ ಆತಂಡು ಜನಕ್ಕಲಿಗೆ ಒಂಜಿ ತಿಳುವಳಿಕೆ ಮೂಡೋಣ ಇಂಚಿನ ಪ್ರದರ್ಶನ ಲಾವಡೆ ಆ ಪ್ರದರ್ಶನಡು ಪ್ರತಿರೂಪ ತೋಜವರೆ ನಮ್ಮ ತೋಜೋಡು ಐತ ಪ್ರತೀಕ ತೋಜೋಡು ಅಂಚಾದ ಈ ನಿರ್ಬಂಧ ಪಾಡಿನ ವಿಷಯಡು ಈ ರೀತಿ ಅಭ್ಯಂತರ ಮಲ್ಪರೆ ಬಲ್ಲಿ ಅಕಲ್ನ ಆಕ್ಷೇಪ ಇಂಚಿನ ಆಕ್ಷೇಪ ಅತ್ತಂಡ ಅಪೇಕ್ಷೆ ಇಂಚಾವಡು ಇಂಚಿನ ಮಾತಾವನ್ನು ಎಲ್ಲೆಂಜಿ ಕೇರಳದ ನಾಟಕ ಬರ್ಕೊಂಡು ಅತ್ತಂಡ ಬಂಗಾಳಿ ನಾಟಕ ಬರ್ಕೊಂಡು ಐಟ್ ದೈವದ ಒಪ್ಪುಳು ಏರುತ್ತವೆ ಅತ್ತಂಡ ಪಿದೆಯೂರ್ದ ಕಲ್ಲು ನಾಟಕ ಕೋಲದವ್ರು ಒಪ್ಪಿಯದು ಅವೇನೇರುತ್ತವೆ ಅಂಚಾದ ನಿರ್ಬಂಧ ಪಾಡನ ಸರಕಾರ ಹೋಗ್ಲ ಕಾನೂನುಗಳ ಒಪ್ಪುನ ತಂದೆ ಏರ್ನದ ವ್ಯಕ್ತಿಗತವಾದ ಅಧಿಕಾರ ಎಜ್ಜಿ ಪಂಡಿ ಅನ್ನೋ ಎರಡು ಪಾತ್ರ ಇತ್ತ ತಮ್ಮಣ್ಣೆ ಬಂಡೇರು ಕಲಾವಿದರಿಗೆ ಉಲ ಜಾತಿ ಇಜ್ಜಿ ಖಂಡಿತ ಜಾತಿ ಇಜ್ಜಿ ನಮ್ಮ ಮಾತ ಒಂಜೆ ಒಗ್ಗಟ್ಟಡೆ ಇಪ್ಪುಡು ಬೊಕ್ಕ ದೈವದ ಇತ ಎರೆನಾವರಿ ಅಂತರ್ಜಾಲಡು ಎರಾವರಿ ನಮ್ಮ ಮಿತ್ತು ದಬ್ಬಾಳಿಕೆ ಮಾಡ್ತಂದುಲ್ಲಿ ಆಯ್ ತುಳುನಾಡದ ನಮ್ಮ ಕುಟುಂಬದ ಏನೇ ಅತ್ತು ಆಯ್ ಇನಿ ಮುಟ್ಟ ಒಂಜಿ ದೈವಸ್ಥಾನ ಬೋದಿಪ್ಪಯೆ ಆಯನ ಮಿತ್ತು ಎರಾ ಪಂಡ್ಪುನಕ್ಲಿ ಬಂಡದೆ ಆಯ್ ಬುಕ್ಕರು ಎಡ ಬಂಡದೆ ನಮ್ಮಕ್ಲೇ ನಮ್ಮನ್ನು ತಾಂಟದ ಪಾಡ್ನತ್ತಂದೆ ನಮ್ಮಕ್ಲಿ ಏರುಲ್ಲೇರು ಏರ್ಲಿ ನಾಟಕದಾಗಲಿ ಕಮ್ಯುನಿಸ್ಟ್ ಅಕಲ್ ಬಂದೊಂದುಲ್ಲೇರು ಐದು ಬುಕ್ಕ ಇತ್ತ ಮುರಣಿ ನಾಟಕ ರಂಗ ಅವೇ ತಮ್ಮಣ್ಣ ಇದ್ದ ಪಂಡೇರು ಗುಳಿಗೆ ಬರಿಯರ ಬಲ್ಲಿ ಎಲ್ಲ ಮಹಿಷಾಸುರ ಬರಿಯರ ಬಲ್ಲಿ ಬಂದ್ಪೇರು ಐಕ್ಲ ನಮ್ಮ ಓದ್ತೋನ್ವನ ಕಲಾವಿದನಕ್ಲಿಗೆ ಪ್ರದರ್ಶನದ ಒಂದು ಮೌಲ್ಯ ಜಾಸ್ತಿ ಆವಡುನಾಂಡ ಜನಕ್ಲಿಗೆ ತೂಪನಕ್ಲಿಗೆ ದೈವ ದೇವರನ್ನ ಬಿದ್ದು ಭಕ್ತಿ ಪುಟ್ಟೋಡುನಾಂಡ ನಮ್ಮ ಅಂಚಿನ ಪುರ ಗಿಮಿಕ್ ಮಲ್ಕೊಡಿ ನಮ್ಮ ದಾಲ ಏರನ್ನ ಅವಹೇಳನ ಮಲ್ತದ ಪಾತಿರ್ಜ ದೈವ ದೇವರನ್ನ ಅವಹೇಳನ ಮಲ್ತದ ಪಾತಿರ್ಜ ಮಾತಾ ಕಲಾವಿದನ ಇಲ್ಲಲ್ಲ ಮಾತಾ ಕಲಾವಿದರ್ನಕ್ಲನ ಇಲ್ಲಲ್ಲ ಒಂಜಿ ತರವಾಡದ ಇಲ್ಲು ಪುನು ಗುತ್ತದ ಇಲ್ಲದಾಕ್ಲು ಉಪ್ಪೇರು ಮಾತ ಎರಡ್ಡೆ ಮನೆತನದಾಕ್ಲೇ ಉಳ್ಳೇರು ಮಾತೆರ್ನ ಇಲ್ಲಡ್ಲ ದೈವನ ನಮ್ಮ ನಕ್ಲೇ ಉಳ್ಳೇರು ಏರ್ಲ ಅಕಲಕಲ್ನ ಇಲ್ಲದ ದೈವನು ಏರನ್ನ ಚಲ್ ಮಲ್ಪೆರ ತಯಾರು ಉಳ್ಳೇರ ಇಜ್ಜೇರು ಇನಿ ಎರ್ನವ ಪಾತಿರಕ್ಕೇನೊಂದು ಕಲಾರಂಗದ ಮಿತ್ತು ಒಂಜಿ ದಬ್ಬಾಳಿಕೆ ಮಲ್ಪುಂಡು ಪಂಡ ಐಕ ಅರ್ಥ ಹಚ್ಚಿ ಐಕ್ ಬೋಡದು ಮಾತೆರ್ಲ ಒಟ್ಟಿಗೆ ಅದು
ನಮ್ಮ ಒಂಜಪ್ಪೆ ಜೋಕುಲ್ಲೆಕ ಈ ದಬ್ಬಾಳಿಕೆದ ಮಿತ್ತು ನಮ್ಮ ಮೊಟ್ಟದು ಉಂತ್ಯಂದಾಂಡ ಎಲ್ಲೆ ನಂಕಲ ಅಕ್ಲೆಗ್ಲ ಉಲ್ಲೇರು ಮಾರಾಯ ಅಕಲ್ನ ಮಾತೆರ್ಲ ಒಗ್ಗಟ್ಟಾಪೇರು ಅಂತ ಪನ್ಪೇರು ಐಕು ಬಡದು ಮಾತೆರ್ಲ ಆಯ ಎಂಬಿ ಅಂತ ಎನ್ನಂದೆ ಆಯ ಬತ್ತಜಿ ಎಂಬಿ ಬತ್ತಜಿ ಅಂತ ಎನ್ನಂದೆ ಮಾತೆರ್ಲ ನಮ್ಮ ಒಗ್ಗಟ್ಟಾದ ಉಪ್ಪುನ ಒಗ್ಗಟ್ಟು ಈ ಎಂಚಿನ ಕಷ್ಟ ಬೈದಿನ ಈ ಕಷ್ಟನು ಸುಲಭಡು ಬೊಲ್ಪದ ಸಾಧಿದಂಚಿ ನಮ್ಮ ಪೋಯಿ ಬಣ್ಣೊಂದು ಎನ್ನ 2020 ಸ್ಟಾರ್ಟ್ ಆಯ್ತು ನಾವೇನು 3 ವರ್ಷ నుంచి ಅವೇನು ಫೇಸ್ ಮಾಡ್ಕೊಂಡು ಬೈದೆ ಅಣ್ಣ ಉಂತುದಿತ್ತದು ಕಡೆಗೆ ನಮ್ಮನ್ನ ಲಾಸ್ಟ್ಗೆ ಅಪ್ಲೈ ಕೊಂಚ ತಿಕ್ಕಿನ ಉಪಾಯ ಎಂಚಿನ ಅಂದ ಒಂಜಿ ಸಮುದಾಯನ ಪತ್ತದು ಒಂಜಿ ಹಿಂದುಳಿದ ಸಮುದಾಯನ ಪತ್ತದು ಈಗ ನಾವು ಇತ್ತು ಗುಂಡು ನನ್ನ ಐದು ದಾನ ಮಾಡ್ತಾರೆ ರಾಪೂಜಿ ಮಾಡ್ಕೊಂಡು ಇಷ್ಟು ಒಂದು ಜಾತಿನ ಪ್ಲ್ಯಾನ್ ಉಂಟು ಐದು ದಾನ ಮಾಡ್ತಾರೆ ಜೇದೂರು ಪಾತ್ರ ರಾಪೂಜಿ ಅಣ್ಣ ಐದು ನಮ್ಮ ಕಲಾವಿದರನ್ನ ಉತ್ತರ ಕೊಡ್ತೇವೆ ಎಲ್ಲ ಜಾತಿನಿಂದನೇ ಧರ್ಮನಿಂದನೇ ಮಲ್ಪಂದ್ರೆ ಏಕವಚನದ ಪಾತ್ರನೇ ಉತ್ತರ ಕೊಡ್ತೇವೆ ಆಯಿತು ಬಟ್ ಮುಗಿಯೊಂದು ಬೈದನೊಂದು ನಾನೊಂದು 2-3 ಜನ ಮಾತ್ರ ಉಳ್ಳೇದು ಅಣ್ಣ ಇರುವನೇ ಇಸುವುದು ಲಕ್ಕ ದಿನ ಒಂದು ಬೆಳ್ತಂಗಡಿದ ಕುಲ್ಲ ಇತ್ತೆ ಕೂಡ ಆಗ್ತದೆ ಅಣ್ಣ ತೂಕ ಕೋಡೆ ಸ್ಟಾರ್ಟ್ ಮಾಡ್ತೇವೆ ಆಯ್ತದಲ್ಲ ಉತ್ತರ ಕೊರಡು ಒಂದಿಜ್ಜಿ ಮತ್ತು ನಾನು ಉತ್ತರ ಕೊಟ್ಟಿನ ಬಡ್ಸಿ ನಮ್ಮ ಕೆಲಸ ನಮ್ಮ ಮಲ್ತೊಂದು ಹೋಯ್ ಮಾತಾಡ್ಲಿಕ್ಕೆ ಬರ್ತಾರೆ ಪೂರ ಕೆಲವು ಸಾಮಾಜಿಕ ನಾಟಕ ಮಲ್ಕೊಂಡ ಕೂಡ ಈ ನೆಟ್ಟು ಭಾಗವಹಿಸ್ತೀನಿ ಮಸ್ತ್ ಕೃತಜ್ಞತೆ ದಯಮಾಡಿ ನನ್ನ ಮಿತ್ತ ನಿಕ್ಲೆಗಳ ಒಳ್ಳೆ ರೀತಿಯ ತೊಂದರೆ ಬರ್ತಾ ನಂಜಿನ ಸಾಧ್ಯತೆ ನಮ್ಮ ಮೈಗಳು ಒಟ್ಟಿಗೆ ಸೇರಿದ ಮಾತೆಲ್ಲ ಮಲ್ಲ ಸಂಖ್ಯೆಡು ಮಾಧ್ಯಮ ಬಂಧುಗಳು ಮತ್ತು ಸಹಕಾರ ಕೊರಿಯೋದು ನಿಕ್ಲೆಗಳ ಕೃತಜ್ಞತೆ ಮನವಿಯನ್ನು ನಾನು ಉಡುಪಿ ಜಿಲ್ಲೆಯ ಕಲಾವಿದರ ಮುಖೇನ ನಾನು ಕೊಡ್ತಿದ್ದೇನೆ ಅದಕ್ಕೆ ತಾವು ಸಹಕರಿಸಬೇಕು ಮತ್ತು ಈ ಅನುಭವ ಉಂಟಲ್ಲ ಇದು ನನಗೆ 15 ವರ್ಷಗಳ ಹಿಂದೆ ಆಗಿದೆ. ವಿಜಯಕುಮಾರ್ ಶೆಟ್ಟರು ಬರೆದಂಥ ಈ ನಲ್ಕೆದಾಯಿ ನಾಟಕವನ್ನು ನಾನು ಮಾಡಿದಾಗ ಬೆಳಿಗ್ಗೆ ನನಗೆ ದೇಶದಿಂದ ಒಂದು ಫೋನ್ ಬಂತು, ನಾಟಕವನ್ನು ದಯವಿಟ್ಟು ನಿಲ್ಲಿಸಬೇಕಂತ. ಯಾಕೆ ಕೇಳಿದರೆ ಇಲ್ಲ ಅದು ನನಗೆ ಗೊತ್ತಿಲ್ಲ, ನಾಟಕ ನಿಲ್ಲಿಸಬೇಕಂತೇಳಿ ಇಮಿಡಿಯೇಟಾಗಿ ನಾನು ವಿಜಯಕುಮಾರ್ ಶೆಟ್ಟಿಗೆ ಫೋನ್ ಮಾಡಿದಾಗ ಅವರು ಇಮಿಡಿಯೇಟ್ ಮಹಾರಾಷ್ಟ್ರ ಸರ್ಕಾರದಿಂದ ಒಂದು ಲೆಟ್ರ್ ಬಂತು, ದೇಶದ ಯಾವುದೇ ಭಾಗದಲ್ಲಿ ಈ ನಾಟಕವನ್ನು ಆಡ್ಬೋದು ಅಂತೇಳಿ. ಹಾಗಾಗಿ ನನಗೆ ನಾಟಕ ಇದು ಅವಕಾಶ ಸಿಕ್ತು. ಅಂದರೆ ಅದು ಏನಂತ ಹೇಳಿದ್ರೆ ಈ ನಲ್ಕೆ ದಾಯ ಯಾರಿಗೂ ಅರ್ಥ ಆಗಿಲ್ಲ. ಈ ನಲ್ಕೆ ದಾಯ ಅಲ್ಲ, ಈ ನಲ್ಕೆ ದಾಯೆ, ಇದು ಅರ್ಥ ಮಾಡ್ಕೋಬೇಕು. ಇದು ಅರ್ಥ ಅನರ್ಥವಾಗಿ ಇಷ್ಟೆಲ್ಲ ಪ್ರಾಬ್ಲಮ್ ಆಗಿದೆ. ನಮಸ್ಕಾರ. ಯಾವರೆ ಯಕ್ಷಗಾನ ಕಲಾವಿದಾದ ಕಲಾವಿದರ ಪ್ರತಿನಿಧಿಯಾದ ಯಾರು ಪಾತ್ರಗಳು ಬರುವ ಉದ್ದೇಶ ಮತ್ತೆ ಹೊರತು ಪಾತ್ರಗಳು ಬೇರೆ ಉಭಯ ಕಾರಣ ಇಚ್ಛೆ ಕಲಾವಿದರು ಬಂದ ನಮ್ಮ ಮಾತ ಒಂದೇ ಬಂಡೇರಿ ಆ ಪಾತ್ರ ಏತ್ತೆ ನಂಗೆ ಸಮಾಜದ ಪರಿಣಾಮ ಕೊರ್ಪುಡು ಮಾಡ್ಬಿಡವು ನನ್ನ ದುಃಖದ ದಿನೊಟ್ಟು ಖಂಡಿತ ನಂಗೆ ಅರ್ಥ ಆಗೋ ಸಾಧ್ಯತೆ ಉಂಟು. ವಿರೋಧಗಳು ನಾಟಕದ ವಿರೋಧ ಬರ್ತದೆ ಮಾಡ್ಬೋಣಂತಿನ ಒಂದು ಕಾರಣಕ್ಕೋಸ್ಕರ ನಾಟಕದ ಕಲಾವಿದರೆಲ್ಲ ಹೊಂಡೆ ಈಗ ಯಕ್ಷಗಾನವು ನೆಟ್ಟು ತುಂಬೆ ಬೈದಿರಿ ಮಸ್ತ್ ವಿರೋಧನು ಯಕ್ಷಗಾನದ ಅನುಭವಿಸಿಟ್ಟು ಒರೇ ಕುಂಬಳ ಸುಂದರ ಇರಿ ರಡ್ಡನೆ ಎಲ್ಲ ಅನುಭವಿಸಿದೆ. ನಮ್ಮ ಇಕ್ಕಳ ಎದೆ ಗುಂಡು ಉಜ್ಜ ಆ ಕಾರಣಗಳ ಈ ಕಡೆ ಕಿಶೋರಣ್ಣೆ ಆತು ದೇವಣ್ಣಿ ಪಾತ್ರ ಬಂಡೇರಿ ನಮ್ಮನ್ನು ಉತ್ತರ ಕೊರ್ಪಡ ನನಗೆ ಧೈರ್ಯ ಬೋಡು ಒರ್ರಿ ಕಲಾವಿದರ ಮಿತ್ತ ಸವಾರಿ ಮಲ್ಪೊಳಗ ಬಾಕಿದ ಕಲಾವಿದರೇ ಮೂಕ್ಯರ ಲೆಕ್ಕ ಉಂತಲ ತಡಬೋಡು ಆ ಕಲಾವಿದಗೆ ಏರಿ ಪ್ರಶ್ನೆ ಮಾಡಬೇಡ ಆಗ ಉತ್ತರ ಕೊರ್ಪಡ ನಮ್ಮನ್ನು ಒಟ್ಟು ಸೇರಿ ಅನ್ನಾಡ ಆ ಪ್ರಶ್ನೆ ಮಾಡಲೇ ತನ್ನಿಂತಾನೇ ಕುಕ್ಕುದು ಬೋಗ್ಲಿ ನಮ್ಮದಾದ ವೃತ್ತಿ ಮಾಸ್ತರ್ಯ ಪ್ರತಿ ಕ್ಷೇತ್ರಗಳು ಉಂಟು. ಒರಿ ಕಲಾವಿದರ ಮಿತ್ತು ಸವಾರಿ ಅನ್ನಾಗ ನಮ್ಮ ತೊಂದು ಸಂತೋಷ ಪಡಬೇಕಲ್ಲ ಆಗ ಓಡಿತ್ತು ನಾವು ಈ ಭಾವನೆ ಈ ಕೀಳರಿಮೆ ನಮ್ಮ ಏಪ ಕಲಾವಿದರ ಮನಸ್ಸಿನ ಬೆತ್ತನ ನಮ್ಮನ್ನು ಪ್ರಶ್ನೆ ಮಾಡುವ ಶಕ್ತಿನ ಇಚ್ಚಿ ಅಂಚಂದ್ರೆ ನಮ್ಮನ್ನು ನೆನಪು ನೀವು ನೋಡು. ನನಗೂ ಸ್ವಾತಂತ್ರ್ಯ ಉಂಟು, ವ್ಯಕ್ತಿ ಸ್ವಾತಂತ್ರ್ಯ ಉಂಟು, ಸಂವಿಧಾನ ಉಂಟು. ಕಲಾವಿದೆ ತನ್ನ ಮನಸ್ಸಿನ ಭಾವನೆಯನ್ನು ಅಭಿವ್ಯಕ್ತಪಡಿಸಿದರೆ ಪೂರ್ಣ ಸ್ವಾತಂತ್ರ್ಯ ಉಂಟು ನನಗೆ. ಅಟ್ಟು ಸಮಾಜದ ಪರಿಣಾಮ ಕೊರ್ಪಡ ರೀತಿ ನಮ್ಮ ಪಾತ್ರದಲ್ಲಿ ಉದಾಹರಣೆಗೆ ಏಕೆಲ್ಲ ಈ ವರ್ಷ ಸಸೀತ್ ಮೇಳೋಡು ಮಹಾಶಕ್ತಿ ಮಂತ್ರ ದೇವತೆ ಬರುವುದು ಪ್ರಸಂಗ ಉಂಟು. ಅಟ್ಟು ಮಂತ್ರ ದೇವತೆನೇ ಪ್ರಧಾನ ಎಲ್ಲೊಂದು ಪಾತ್ರ ಇಟ್ಟುಂಟು. ಮಂತ್ರ ದೇವತೆಗೆ ನೆನಪುಣ ಅವು ಸುಳ್ಳು ಮಾಡ್ಬಿಡ ಒಕ್ಕ ಆ ಪಾತ್ರ ಎನ್ನ ಪಾತ್ರ ಮರಳು ಶುರು ಒಂದು ಕಡೆಗೆ ಇದು ಸಮಾಜಕ್ಕೆ ಎಡ್ಡ ಸಂದೇಶ ಕೊರ್ಪಡ ಹಾಳು ಸಂದೇಶ ಕೊರ್ಪಡ ಇದನ್ನು ಇದ್ದಲ್ಲಿ ವಿಮರ್ಶೆ ಮಾಡ್ಬೋದು. ಕೇವಲ ಒಂದು ಸನ್ನಿವೇಶ ಅಡುತ್ತೋದು ನಿಂದನಾಡಿ ದೈವನು ಅಥವಾ ಅಪಹಾಸ್ಯ ಬಂತಂದುಲ್ಲೇರಿ ಒಂದು ಬುದ್ಧಿಗೆ ಅಡಿಲ್ಲ ಬಂದ್ಬಿಡಂತಿಲ್ಲ ಪಾತ್ರ ಏಕೆಲ್ಲ ಯಕ್ಷಗಾನ ಮೇಳೋಡು ಸಸೀತ್ ಮೇಳೋಡು ಪರವ ಸಮಾಜದಾರಿ ಕಲಾವಿದ ಅದುಲ್ಲೇರಿ ನಲಿಕೆ ಸಮಾಜದಾರಿ ವೇಷಧಾರಿ ಅದುಲ್ಲೇರಿ ಈಗ ವೇಷ ಮಾಡ್ಕೊಡ್ತೀನಿ ಅಂಕಲಿ ಎಲ್ಲ ಹೊಡ್ಪೂಜ ಅಕ್ಕೆಲ್ಲ ವೃತ್ತಿ ಉಂಟು. ಆ ವೃತ್ತಿ ಲೆಕ್ಕ ಬೈದೇರಿ
ಮಾತ್ರ ಸ್ವೀಕಾರ ಬರ್ತದ. ಇನ್ನು ಏರೋ ಒಂಜಿ ಮೂಡೆಡ್ಕೊಳ್ಳೊಂದು ಅವು ಸರಿಯತ್ತು ಒಂದು ಸರಿಯತ್ತು ಮಂಡಳಿ ಸಾಂದರ್ಭಿಕವಾದ ಕೆಲವು ಸಂಘಟನೆದಕ್ಕೆಲ್ಲ ದೌರ್ಬಲ್ಯ ಅಡಿಗೆ ಸವಾರಿ ಬಂದು ಹೋದು ಕಿಶೋರನ್ನ ತಂಡಡ್ಬೋದು ಮಾತಾಡಿ ಬೆದಮ್ಮ ಮಲ್ಪಡಿ ಅದು ಸರಿ ಉಂಟು ಯೋಧಾಸನ ತಂಡಡ್ಬೋದು ಬೆದಮ್ಮ ಮಲ್ಪಡಿ ತುಗ ಎಂಕೆಲ್ಲ ಮೇಳದಲ್ಲಿ ಮತ್ತೊಂದು ಬೆದಮ್ಮ ಮಲ್ತು ಮಾಡಿ ನಮ ಏಪ ಒಗ್ಗಟ್ಟಾದ ನಮ್ಮ ಧ್ವನಿ ಅಕ್ಕಿನಲ್ಲಿ ಹೆಚ್ಚು ತೋಜವನ ನಮ್ಮ ಸುದ್ದಿಗೆ ಸರ್ವತ ಬರ್ಬಿದ್ದೀರಿ. ಏನ ಅನಪೇಕ್ಷಿತ ವ್ಯಕ್ತಿಗಳು ಸ್ಥಾಪಿತ ಹಿತಾಸಕ್ತಿಗಳು ಇಂದು ಹೆಚ್ಚಿನ ಹಿಂದುತ್ವದ ವಿಚಾರ ಅಥವಾ ನಮ್ಮ ಧರ್ಮದ ಪ್ರಜ್ಞೆ ಇದ್ದ ವ್ಯಕ್ತಿಗಳು ಮಾತ್ರ ಕಲಾವಿದರ ಪ್ರಶ್ನೆ ಮಾಡಿದ್ರು ಹೊರತು ಸಮಾಜದ ಸ್ವಾಸ್ಥ್ಯವನ್ನು ಕಾಪಾಡಲು ಸಮಾಜದ ಒಂದು ಅಂಗನ ಕಲಾವಿದರ ಬಗ್ಗೆ ಏನು ತೆರೆಯೊಂದು ಇರಲಿಲ್ಲ. ಅದು ಆ ಕಾರಣ ವಿರೋಧ ಮಾಡ್ತಾರೆ ಸಾಧ್ಯತೆ ಹೆಚ್ಚು. ನಮ್ಮ ಸಮಾಜದ ಆಸ್ತಿ ಕಲಾವಿದರೇ, ಸಮಾಜ ಇತ್ತಿಲ್ಲ ನಮ್ಮಲ್ಲ. നമ്മുടെ ವ್ಯತ್ಯಾಸ ನಮ್ಮದಲ್ಲ ಏರಲ್ಲ ಸರ್ವಜ್ಞರತ್ತೆ ಪ್ರತಿಯೊಬ್ಬರಿಗೂ ಕಲ್ಪನೆ ಕಲ್ಪನಾತುಂಡು ನನಾತುಂಡು. ಇನ್ನು ಕೆಲವು ಜನಕ್ಕೆ ಬೇಡಿಕೆ ಹೆಚ್ಚೆಪ್ಪು ಬೇಡಿಕೆ ಎತ್ತೀವಿ ಹೆಚ್ಚೆತ್ತು ಮಟ್ಟಿಗೆ ಸರ್ವಜ್ಞತೆ ಬೇಡಿಕೆ ಇದ್ದನ್ನ ದಾಲ ಹತ್ತೊಂದಿಲತ್ತೆ ನಮ್ಮಡಿ ಪುಣಂಚಿನ ಕೀಳರ ಮೇಲೆ ದೂರ ಮಾಡ್ತದಾಡ ನಮ್ಮ ಉತ್ತರ ಕೊರ್ಪುಡ ಜಾಗರ ಸಮರ್ಥನೀಯರೇ ಇರ್ತದೆ. ಉತ್ತರ ಕೊರ್ಪುಡ ಜನ ಆ ಧೈರ್ಯ ಭರವಸೆ ನಂಗೆ ಇತ್ತು ನಾಡ ನಮ್ಮ ಓಡಿನ ಪ್ರಶ್ನೆ ಇದ್ದಿಲ್ಲ ಒಂದು ಗೋಡೆ ಪಟ್ಲ ಸತೀಶ್ ಶೆಟ್ಟರ್ ನಾನು ಸಂಪರ್ಕ ಮಾಡ್ತೇನೆ. ಅರಿದು ಶಿವಮೊಗ್ಗದಲ್ಲಿ ಇಂಜಿನಿಯರ್ ಬರ್ಪುನಾರೆ ಕಲಾವಿದರ ಪರವಾದಿ ಮಧುಬಂಗೇರಿ ಮಲ್ಲಕನೆ ನಾನು ಕಲಾವಿದರ ಪೂರ ಆಯ್ನಾತು ಸಂಪರ್ಕ ಮಾಡ್ತೇನೆ. ವೃತ್ತಿಪರ ಕಲಾವಿದರು ಏನಿಲ್ಲ ಅದು ಬಲ್ಪೂಟ ನಿದ್ರೆ ಗಜ್ಜಲ್ಲಿ ಇಂಜಿನಿಯರ್ ಭಾಗವಹಿಸಿ ಮಾತ್ರ ಸಾಧ್ಯ ಎಲ್ಲ ಬಲ್ಪೂಟ ನಿದ್ರೆ ಗಜ್ಜನ್ನೇ ಇದು ಬರ್ತದೆ ನಾನು ಸೇರದೆ ಪಟ್ಲ ಸತೀಶ್ ಶೆಟ್ಟರ್ಲ ಬಣ್ಣವೇನು ನಮ್ಮನ ಉಳ್ಳಾಯ್ಕೆ ಸಂಪೂರ್ಣ ಸಹಕಾರ ಕಲಾವಿದರಿಗೆ ಒಲ್ಪ ಅನ್ಯಾಯ ಹಾಕೊಂಡಲ್ಲ ನಮ್ಮ ಅಡಿಗೆ ಧ್ವನಿ ಆದ ಉಳ್ಳಾದ ಹೊಣಕೊಳ್ಳಿ ಪಾತ್ರ ಕೊಂಡಲ್ಲ ಎಂಗಳಿಗೆ ಯಕ್ಷಗಾನ ಕ್ಷೇತ್ರ ಮಾತ್ರ ಇಡೀ ಕಲಾವಿದರ ಕ್ಷೇತ್ರಗಳ ಒಂದು ಭೀಮ ಬಲನೆ ಅಣಿಯುತ್ತಿದೆ. ಇತ್ತ ಧಾರ್ಮಿಕ ಪರಿಷತ್ನ ಪ್ರಸ್ತುತ ಆಯ್ಕೆ ನಂಗಿನ ಜಗನ್ನಾಥ್ ಚೌಟೇರಿ ಬದಿಗುಡ್ಡ ಮಾಡಿ ಆರು ಪಾತ್ರ ಇಂಚ ಮಣ್ಣಡಿ ಜಡ್ಜಿ ಕಾರ್ಯಕ್ರಮ ನಡೆದುಕೊಂಡಿಲ್ಲ ಎಲ್ಲರ ಸಂಪೂರ್ಣ ಬೆಂಬಲವನ್ನು ಮಾಡಿದೆ. ಪುರಾಣ ಭೀಷಣಿಗೆ ನಾಟಕಗಳಿಗೆ ಶಿವದೂತಗಳಿಗೆ ತಿರುಗಟ್ಟರ ಬಲ್ಲಿ ಬಂದೆ ದಾಯ ತಿರುಗಟ್ಟರ ಬಲ್ಲಿ ಅವರ ಪ್ರಶ್ನೆ ಇರ್ತದೆ ದಾಯ ತಿರುಗಟ್ಟರ ಬಲ್ಲಿ ಇನ್ನು ನಿಖಿಲ ಯಕ್ಷಗಾನ ಹಾಕೊಂಡು ಮತ್ತೊಂದಿದ್ದೀರ ಅವು ಮಲ್ಕೊಂಡು ಸರಿ ನಮ್ಮ ಪ್ರಶ್ನೆ ಮಾಡಿದ್ಯ ನಮ್ಮ ಸಹಿಸೋಂದ ಈ ನಮ್ಮ ಸಹಿಸೋಂದ ನಮ್ಮ ಸಜ್ಜನಿಕೆನೆ ದೌರ್ಬಲ್ಯವನ್ನು ಎಲ್ಲಿದೆ ನಮ್ಮ ಮಿತ್ರ ಸವಾರಿ ಮತ್ತೊಂದ ನಮ್ಮ ಪ್ರತಿಕ್ರಿಯೆ ಕೊರಡೆ ಕ್ರಿಯೆಗೆ ಪ್ರತಿಕ್ರಿಯೆನೇ ಉತ್ತರ ಸಾಮಧಾನ ಭೇದ ದಂಡ ದೇವಳ ಬಂಡೇರಿ ದಂಡ ಪ್ರಯೋಗಗಳು ನಮ್ಮ ತಯಾರೋಡು ಅಂಚಂದ್ರೆ ಮಾತ್ರ ಈ ಏರಿ ಇಲ್ಲಿ ಸಮಾಜದ ಕುಡಪುಡ ಕೆಲಸ ಮತ್ತೊಂದಿಲ್ಲ ಕಲಾವಿದರನ್ನು ತೂಕ ಮಲ್ಪರ ಬಿದ್ದಾಡ್ದಿರ ಕಲಾವಿದರನ್ನು ಪ್ರಶ್ನೆ ಮಲ್ಪೊಳಗಲು ಏರು ಬಿದ್ದಾಡ್ದಿರ ಅಕ್ಕಳಿಗೆ ಉತ್ತರ ದಿಕ್ಕುದು ನಾನು ಈ ಕಡೆ ಬಲ್ಲಿಗೆ ನಮ್ಮದೆಲ್ಲ ಸರ್ವಜ್ಞರತ್ತೆ ನಮ್ಮನೆಲ್ಲ ತಪ್ಪಾವು ನಮ್ಮನೆಲ್ಲ ದೋಷ ಉಂಡು ನಮ್ಮದ ಆಯ್ನತ್ತಿ ಸಮಾಜಗೂ ಅಪಚಾರ ಲೆಕ್ಕ ದೈವಗೂ ಅಪಚಾರ ಲೆಕ್ಕ ನಮ್ಮ ಅಭಿವ್ಯಕ್ತಗೊಳಿಸಗ ಬರೀ ನಿರ್ಮಾಪಕ ಅಥವಾ ನಿರ್ದೇಶಕಿ ಇಲ್ಲ ನಾಟಕ ಈಗಿನ ಆಟೋಡು ನಿರ್ದೇಶಕ ನಿರ್ಮಾಪಕ ಕಲಾವಿದ ಸ್ವತಂತ್ರ ನೇರದ ಪೋಪುಡೆ ಸಾವಿರ ಜನತೆ ಪಾತ್ರರಿಗೆ ದಾಳ ಬರೆದವರ ಹೆಚ್ಚು ಈತ ಪಾತ್ರ ಎಲ್ಲ ನಿಯಮಲ ಹೆಚ್ಚು ఎక్కువ ಪಾತ್ರರೆಲ್ಲ ಆಲೋಚನೆ ಮಾಡ್ಕೊಡು ಪ್ರತಿಯೊಂದು ಶಬ್ದಲ್ಲ ತೂಕುದು ನಮ್ಮ ಪಾತ್ರಗಳು ಅಳತೆ ಮತ್ತೆ ಪಾತ್ರಗಳು ಮತ್ತು ಪರಿಣಾಮದಾದ ವ್ಯತ್ಯಾಸ ಬರುವ ವ್ಯತ್ಯಾಸ ಮತ್ತನಿಗೆ ಉತ್ತರಗಳು ಏನಾದರೂ ಸಾಧ್ಯ ಉಂಡ ಪಣಪಣ ಪರಾಮರ್ಶ ಬರ್ತದೆ ನಮ್ಮ ಬಣ್ಣ ಪಾಡದೆ ರಂಗಭೂಮಿ ಹೋದಾಗ ಯೋಚನೆ ಮಾಡ್ಕೊಡು ಇನ್ನು ಎಲ್ಲ ಉದ್ದೇಶನೆತ್ತ ಬಿರೋಬೇಕು ಕಲಾವಿದರ ಉದ್ದೇಶನತ್ತೆ ಇದು ಸ್ಥಾಪಿತ ಹಿತಾಸಕ್ತಿ ಒವ್ವ ಒಂಜಿ ಷಡ್ಯಂತ್ರದ ಒಂಜಿ ಭಾಗ ಕಲಾವಿದರಲ್ಲಿ ಪ್ರೀತಿ ಬಲ್ಪಡ ಸಮಾಜ ಇತ್ತೇನೆ ಬಿಟ್ಟ ನಮ್ಮ ಏರಿಗೆ ಫೋಡಿನಂಚಿನ ಅವಶ್ಯಕತೆ ಹೆಚ್ಚಿ ಪಂಪನಂಚಿನ ಆತ್ಮವಿಶ್ವಾಸ ಅನ್ಕೊಂಡದಿಲ್ಲ ದಯವಂಡ ನಿಕ್ರೆಯಲ್ಲಿ ಮಾತ್ರ ಹೆಚ್ಚಿ ಬೇನೆ ತಿಂದನೇ ಆನೆ ಒಂದು 2 ವರ್ಷ ತುಂಬು ಸವಣೂರು ಎಲ್ಲ ರಂಗದ ವೇಷ ಪ್ರವೇಶ ಆದಾಗ 15 ಜನ ಹೊರಗೂನೆ ಲಕ್ಕೊಂದು ಬೇರೆ ಚೌಕಿಡು ಬಂದದ್ದು ಗಲಾಟೆ ಅವ್ರು ಎಂಚಿನ ಬರ್ತಾರೆ ಅವು ಅದರ ಸರಿ ಒಂದು ಚೌಕಿಡು ಅಪಗಾಲ ಬೈತಿರೋದು ಹಿರಿಯ ಕಲಾವಿದ ಕುದರ ಬಂದಿದ್ದೇವೆ ಎಂತದ ಬಂದು ಬರುವರು ಮೂಲ ಹೇಳೋದು ಬರ್ತೀರಿ ಹೇಳೋದು ಕೊಡ್ಲಿತ್ತ ಸರಪಟ್ಟೆ ಬರ್ತಿರಲಿ ಏನಾಗ್ತಾನೆ ಎಲ್ಲ ಅವ್ರು ಬಿದ್ದೀರಿ ನಾವು ನಾಲ್ಕಲ್ಲ ಉತ್ತರಜ್ಜಿ ಯಾನಾತ ಇಜ್ಜಂದೆ ಎಲ್ಲ ಬರ್ತಾರೆ ಎತ್ತಿ ಅಂಚಾದ್ರೆ ಕಲಾವಿದರು ಎಲ್ಲ ಎದಗುಂದೊಚ್ಚಿ ಒಕ್ಕರಿ ಕಲಾವಿದರ ಬಿತ್ತುವರಿ ಸವಾರಿ ಮಲ್ಪಿ ಪಾತ್ರದ ವ್ಯತ್ಯಾಸ ಬರ್ತದೆ ಬಂದಿದೆ ನಮ್ಮ ಪೊರ್ಲುತಿಯರ ಬಲ್ಲಿ ಒಕ್ಕರಿ ಅದು ನಮ್ಮನಾಡು ಹೋಡೆ ಏರೇ ಕಲಾವಿದ ಹೊಡೆ ಒಂದು ತಪ್ಪು ಪಾತ್ರ ಬರ್ತದೆ
ನಮ್ಮನೆ ಹೋದ ರಕ್ಷಣೆಗೆ ಉಂಟೋಡು ಈ ಕೆಲಸವನ್ನು ಮಲ್ಪುಗ ನಮ್ಮನ್ನು ವಿರೋಧಿಸೋಣ ಶಕ್ತಿ ಇಚ್ಚಿ ಧ್ಯಾನ ಮಲ್ಪೆ ದೈವಾರಾಧನೆ ನಮ್ಮ ಪ್ರಧಾನ ಅಂಗ ದೇವರ ನಮ್ಮ ಪ್ರಾರ್ಥನೆ ಎಂಬುದು ಹೂ ಕೆಲಸ ಮಲ್ಪುಜಿ ಎಲ್ಲ ಈ ನಿಂತ ಶಿವದೂತಗಳಿಗೆ ಉದಾಹರಣೆ ಬಂದೇನೆ ಶಿವದೂತಗಳಿಗೆ ಅವು ಸರಿಯತ್ತಿ ಅವುಗಳಿಗೆಲ್ಲ ಅಪಹಾಸ್ಯ ಆಗ್ಬಿಡುದು ಪಣಪಡಗಳು ಎಂಕೆಲ್ಲ ಸಸಿಯುತ ಭಗವತಿ ಕ್ಷೇತ್ರ ಹೊರಬೇಡಿ ಗುಳಿಗೆ ಪ್ರಧಾನ 25 ವರ್ಷದ ಇತಿಹಾಸವನ್ನು ಯಕ್ಷಗಾನ ಮೇಳೋದು ಆ ಗುಳಿಗಳ ಪಾತ್ರ ಬರ್ತದೆ ಅಂಚನೆ ಬರ್ಬಿಡೋದು ಉಳ್ಳೇನಿದೆ ತುಳಿಗಳ ಲೈನ್ ಮಾಡಬೇಕು ಐದು ಆ ಗುಳಿಗೆ ಇಟ್ಟು ಆಟದ ಗುಳಿಗೆ ಇಟ್ಟು ಅವ ಏನು ಸ್ವೀಕಾರ ಅಂಚಾದ ನಮ್ಮ ಲೆತ್ತ ಬಗ್ಗೆ ಹೆಂಗೆ ಬಾರಿ ಖುಷಿಯಾಗಿ ನೋಡ ಇತ್ತಿಗೆಲ್ಲ ಕಲಾವಿದರು ಒಟ್ಟಾಬಡ ಬಾರಿ ಬಂದ ಮಧುವಣ್ಣನ ಏತ್ತು ಬಿರೋ ಪ್ರಯತ್ನ ಉಂಡ ವಿಜಯಣ್ಣನ ಏತ್ತು ಪ್ರಯತ್ನ ಉಂಡ ಏರೇರಿ ಏತ್ತು ಪ್ರಯತ್ನ ಬರ್ತದೆ ಎಲ್ಲ ಪ್ರಯತ್ನ ಮತ್ತೆ ಬುರಟ್ಟಿಚ್ಚಿ ಆಜಿ ಮೇಳೋದು ಸಂಪರ್ಕ ಮಾಡ್ತೆ ಪ್ರತಿಯೊಂದು ಕಲಾವಿದಲ್ಲ ಬಂದು ಬಲೆ ನಮ್ಮ ಹತ್ರ ಒಟ್ಟು ಸೇರ್ಗ ನಮ್ಮೊಂದು ಧ್ವನಿ ಹಾಕ ಇಲ್ಲ ನಮ್ಮ ಶಕ್ತಿಯಂದಿನ ತೋಜಕ ಕೆಲವರಲ್ಲಿ ಬರ್ರೆ ಪುರುಷೋತ್ತಿದ್ದಲ್ಲದೆ ಬತ್ತಿದ್ದೀರಿ ಅಂಚಾದ ಮನ್ಪೆ ಆ ಜಗನ್ನಾಥ ಚೌಕರಿ ಧಾರ್ಮಿಕ ಪರಿಷತ್ ಸದಸ್ಯರಿ 6 ಮಂದಿ ಸಂಪೂರ್ಣ ಬೆಂಬಲ ಉಂಟು ನಿಖಿಲ ಎಂಜಿನ ಮಾಡು ಧಾರ್ಮಿಕ ಪರಿಷತ್ತಿನ ಮೂಲಕದ ಯಾನೈಕೆ ಅವು ಸರಿ ಯಕ್ಷಗಾನವಾಡು ನಾಟಕವಾಡು ಸಿನಿಮಾಡು ದೈವದ ಬರ್ರೆ ಬಲ್ಲಿ ಪಣ್ಪುಡಕ್ಕೆ ಎಲ್ಲರ ವಿರೋಧ ಉಂಟು ಕಂಡೇರಿ ಅರಣ್ಯ ಸಾಂದರ್ಭಿಕವಾದ ನಮ್ಮ ಗೋಡನಾಡ ವೇದಿಕೆಗೆ ಎತ್ತದಾದ ಪಾತ್ರ ದಯಮಾಡಿ ಸರ್ಕಾರದ ಪ್ರತಿನಿಧಿ ಧಾರ್ಮಿಕ ಪರಿಷತ್ ಸದಸ್ಯರು ಅಂಚಾದ ನಮ್ಮ ನಿಟ್ಟದಾಲ ಹತಾಶರ ಹೊಚ್ಚಿ ಎಲ್ಲ ಹತಾಶರ ಹೊಚ್ಚಿ ಮಲ್ಲ ಭೀಮಂತ ಶಕ್ತಿಗಳು ಆನೆ ಬಲ ಭೀಮ ಬರುತ್ತಾರೆ ಮಾತೆಲ್ಲ ನಮ್ಮ ಮಾತಲ್ಲಿಕ್ಕಿಲ್ಲ ಯಕ್ಷಗಾನ ಕಲಾವಿದೆ ಅಲ್ಲ ಒಂಜಿ ಎಲ್ಲ ಕಲಾವಿದೆ ಒಂದು ನಾಟಕ ತಂಡದವಡಿ ಯಕ್ಷಗಾನ ತಂಡದವಡಿ ಬರೀ ಕಲಾವಿದಾಗಿ ಒಂದು ಎಲ್ಲ ಬೇಡ ಹೇಳಲ್ಲ ನಮ್ಮ ಅಡಿಗೆ ಬರ್ತದೆ ಹಾಗೆ ನ್ಯಾಯದೆತ್ತು ಬರ್ಬಂತ ವಿಶ್ವಾಸದ ಪಾತ್ರಗಳು ಈ ಸಂದರ್ಭ ಲಕ್ಷ್ಮಣ್ ಕುಮಾರ್ ಮಲ್ಲೂರು ಸಭೆ ಸುಧಾರಿಕೆ ಮಲ್ತೇರು.